MH Kings, ವೆಲ್ಕಮ್ ಟು ದ ಲೈಕ್ ಡನ್, ಥ್ಯಾಂಕ್ ಯು. ಊಟ ಆಯಿತಾ ನಿಮ್ಮದು? ಇಲ್ಲ, ನಂದು ಊಟ ಆಯಿತು ನಂದು. ನಿಮ್ದಾಯ್ತಾ ಊಟ? HM ಕಿಂಗ್, ನಿಮ್ಮದು ಹೆಸರೇನು? ಸಪೋರ್ಟಲ್ಲಿದ್ದಾರೆ HM ಕಿಂಗ್, MH ಕಿಂಗ್, ಸಾರಿ, MH ಕಿಂಗ್. MH ಕಿಂಗ್, ನಿಮ್ಮ ಹೆಸರೇನಂತ ಹೇಳ್ಬೋದಾ? ನನ್ನ ಹೆಸರು ರಾಜು, MH ಅಂತ. ಓಕೆ ರಾಜು ಅವರೇ, ರಾಜು ಬ್ರೋ, ಥ್ಯಾಂಕ್ ಯು. ವೆಲ್ಕಮ್ ಟು ದ ಲೈವ್. ನನ್ನ ಲೈವ್ಗೆ ಬಂದಿದ್ದಕ್ಕೆ. ಊಟ ಆಯಿತಾ ನಿಮ್ಮದು? ಏನು ಸ್ಪೆಷಲ್ ನಿಮಗೆ? मेरी बहना है नानी हुमा हमें संग लेना है फूलों का तारों का सबका कहना है गजारों में मेरी बहना है. ಸಪೋರ್ಟಲ್ಲಿದ್ದಾರೆ ರಾಜು ಬ್ರೋ. ನಾನು ಊಟ ಮಾಡಿ ಬಂದೆ. ಓಕೆ, ಏನು ಸ್ಪೆಷಲ್ ಮಾಡಿದ್ರಿ ಅನ್ನ? ಸಪೋರ್ಟಲ್ಲಿದ್ದಾರೆ MH ಕಿಂಗ್. सबका कहना है मेरी बहना है सारी उम्र हमें संग रहना है फूलों का तारों का सबका कहना है. ಈಗ ಚಿತ್ರಾನ್ನ. ಇವತ್ತು ಚಿತ್ರಾನ್ನವಾ? ಇವತ್ತು ನಿಮಗೆ ಸ್ಪೆಷಲ್ ಚಿತ್ರಾನ್ನ.
ಓಕೆ ರಾಜು ಬ್ರೋ. ಮತ್ತೆ ಹೇಗಿದ್ದೀರಿ? ಹೈಡಲ್ಲಿರುವವರು ಕಮೆಂಟ್ಸ್ ಹಾಕಿ, ಲೈವಿಗೊಂದು ಲೈಕ್ ಕೊಡಿ. ನೀವು ಏನೋ ಅಡುಗೆ ಮಾಡಿದ್ದೀರಿ ಇವತ್ತು? ನಮ್ಮದು ಮೀನು ಸಾರು. ನಮಗೆ ಮೀನು ಸಾರು ಮತ್ತು ಅನ್ನ. ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ ಒಂದು ಕವನ ಕೇಳಮ್ಮ, ಈ ನನ್ನ ಕವನವ ಕೇಳಲು ಆ ಚಂದ್ರನು ಧರೆಗಿಳಿದು ಬಂದನು, ನೀಲೋಗಲು ಮರೆತನು. ನಿಮ್ಮ ಊರು ಮಂಗಳೂರು ಹೇಳಿ. ಹೌದು, ನಮ್ಮ ಊರು ಮಂಗಳೂರು. ನಿಮ್ಮ ಊರು ರಾಜು ಬ್ರೋ? ನಿಮ್ಮ ಊರು ಯಾವುದು? ನನ್ನದು ದಾವಣಗೆರೆ, ನಾನು ಇರೋದು ಬೆಂಗಳೂರು. ಓಕೆ, ಬೆಂಗಳೂರಲ್ಲಿ ಜಾಬ್ ಇರೋದಾ? ಏನು ಜಾಬ್ ಮಾಡೋದು? MH King. सारी उम्र हमें संग रहना है, उनका तारों का सबका कहना है. MH King, ನೀವು ಏನು ಜಾಬ್ ಮಾಡ್ತಾ ಇರೋದು ಬ್ಯಾಂಗ್ಳೂರಲ್ಲಿ? ಹನಿ ತುಂಟು ಕಣ್ಣ ಸುಂದರಿ, ಹನಿ ತುಂಟು ಕಣ್ಣ ಸುಂದರಿ, ಬೇಡ ನಿನ್ನ ಚೆಲ್ಲಾಟ. ಹಾಯ್ ಸ್ನೇಹಿತರೆ, ಬನ್ನಿ ಬನ್ನಿ, ಒಂದು ಪ್ಲೇಟ್ ದೋಸೆ ತೆಗೆದುಕೊಂಡರೆ ಚಟ್ನಿ ಸಾಂಬಾರು, ತುಂಗಾ ನದಿ ನೀರು ಫ್ರೀ ಇರುತ್ತೆ. ಓಕೆ ಫ್ರೆಂಡ್ಸ್ಗಳು ಸಪೋರ್ಟಲ್ಲಿದ್ದಾರೆ. MH King. ನಾನು ಕಂಪನಿಯಲ್ಲಿ ಡ್ರೈವರ್ ಮಾಡುವುದು, ಲೋಡಿಂಗ್ ಅನ್ಲೋಡಿಂಗ್ ಮಾಡೋದು, ಡ್ರೈವರ್ ಕೆಲಸ ಮಾಡೋದಾ? ಓಕೆ, ಬ್ಯಾಂಗ್ಳೂರಲ್ಲೆಲ್ಲ. ಓಕೆ, ನಿಮ್ಮದು ಚಾನಲ್ ಉಂಟಾ MH King? ಚಾನಲ್ ಇದ್ದರೆ ನನಗೆ ಯಾವುದಾದ್ರೂ ಒಂದು ವೀಡಿಯೋಕ್ಕೆ ಕಮೆಂಟ್ಸ್ ಹಾಕಿ, ನಾನು ನಿಮಗೆ ಕನೆಕ್ಟ್ ಆಗ್ತೇನೆ. ನಾನು ಕನೆಕ್ಟ್ ಆಗಿಲ್ಲ ಅಂದರೆ ನನ್ನ ವೀಡಿಯೋಗೆ ಒಂದು ಕಮೆಂಟ್ಸ್ ಹಾಕಿ, ನಾನು ನಿಮಗೆ ಕನೆಕ್ಟ್ ಆಗ್ತೇನೆ ಮತ್ತೆ ಲೈವ್ ಮುಗಿದ ಮೇಲೆ. ಕನೆಕ್ಟ್ ಆಗಿದ್ದೀರಾ ಮೊದಲೇ ನನ್ನ ಇದಕ್ಕೆ? ಓಕೆ, ಸಪೋರ್ಟಿಂಗ್ ಇಲ್ಲಿದ್ದಾರೆ MH King. ಕನೆಕ್ಟ್ ಆಗಿದ್ದೀರಾ? ಓಕೆ, ಇದೇ ಐಡಿಯಾ ನಿಮ್ಮದು? ಆಕಾಶದಿಂದ ಧರೆಗಿಳಿದರಂತೆ,
ಆಕಾಶದಿಂದ ಹೌದು ಓಕೆ ದರೆ ಹಿಡಿದರಂತೆ ಹಿವಳಿ ಹಿವಳಿ ಚಂದನದ ಗಂಧೆ ಹಿವಳಿ ಹಿವಳಿ ಚಂದನದ ಗಂಧೆ. ನಾನು ಇವಾಗ ಹೋಗಿ ಬರುವೆ. ಓಕೆ ಥ್ಯಾಂಕ್ ಯು. ಹಳಲೆ ತುಂಟು ಕಣ್ಣ ಸುಂದರಿ ಹಳಲೆ ತುಂಟು ಕಣ್ಣ ಸುಂದರಿ ಬೇಡ ನಿನ್ನ ಚುನಾಟ. ಪಾಂಡುರಂಗ ಯಾರ ಲೈಕ್ ಕೊಟ್ಟು ಹೋಗುತ್ತಾರೋ ರಾಜು ದಾವಣಗೆರೆ ಉಂಟು ಲೈಕ್ ಡನ್. ಇದಾ ನಿಮ್ದು ಐಡಿ? ಇದು ಇನ್ನೊಂದು ಐಡಿಯಾ ರಾಜು ಬ್ರೋ? ಇದು ನಿಮ್ದು ಇನ್ನೊಂದು ಐಡಿಯಾ? ಇದು ಒಂದು ಓಕೆ. ಎಷ್ಟು ಐಡಿ ಉಂಟು ನಿಮ್ಮ ಹತ್ರ? ಹೌದು ಹೌದು ಇದು ಒಂದು. ಎಷ್ಟು ಉಂಟು ಐಡಿ ರಾಜು ಬ್ರೋ? ಚಂದಿರನೀತಕ್ಕೆ ಹಾಡುವನಮ್ಮ ಮೋಡಕ್ಕೆ ಹೆದರಿ ಹಣಿ ಚಂದಿರನೀತಕ್ಕೆ ಹಾಡುವನಮ್ಮ ಮೋಡಕ್ಕೆ ಹೆದರಿ ಹಣಿ ಚಂದಿರನೆದರಿ ಹಣಿ ತಾಡು ಕವಿದಿರಂಗ ಚಂದಿರನೆದರಿ ಹಣಿ ಚಂದಿರನೇ ತಗಿ ಹಾಡುವನಮ್ಮ ಮೋಡಕ್ಕೆ ಹೆದರಿ ಹಣಿ. ഞാനോ ജോലിയില്ല ഇതുവരെ. ಯಾರಿವಳು ಸೂಜಿ ಮನಿ ಕಣ್ಣವಳು ಕಮೆಂಟ್ಸ್ ಹಾಕಿ ಹೈಡಲ್ಲಿರುವವಳು. ಮಾತಿನ ನೀತಿ ನಿದರೆ ಏಕೆ ಹಡವೆಯ ಗುರಿ ಬವು ಗುರು
ಬೆಳೆ ಎನ್ನುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಬದಲಾಗು दिया चले जहाँ चले चले ಜನ್ಮದ ಜೋಡಿ ನೀನೆ ಕನಕ ಕನಕ ನಂತು ನೀನೆ ಕೊನೆಯ ತನಕ ಸುವಿ ಸುಮ್ಮನೆ ಹಳಿ ದಮನೆ ಸುಮ್ಮನೆ ದಮ ಮೊನ್ನೆ 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 ಮಾಲೆ ಜನ್ಮದ ಗೆಳತಿ ಹಸಿರಿನ ಮಡದಿ ಬೆರೆತರೆ ನಿನ್ನ ಅರಿವೆನು ನಿನ್ನ Allah. Ya, banda.
ನಮಸ್ತೆ. ಚಿನ್ನದ ಗೆಳತಿ ಕಣ್ಣ ಕತ್ತಿಯ ಬಳಿ ರಾಯರ ಬಂದರೆ ಹಸಿರು
ಪರವಾಗಿ ಒಂದು ಫೋನ್ ಬಂತ ಪರವಾಗಿಲ್ಲ ಪರವಾಗಿಲ್ಲ ರಾಜು ಬ್ರೋ. ಹಾಂ ಕಾಣ್ತಿದೆ ಕಾಣ್ತಿದೆ. ಸೂರ್ಯ ಹಾಯ್. ರಾಜು ಹಾಯ್ ಅಂತ ಹೇಳ್ತಾ ಇದ್ದಾರೆ ಸೂರ್ಯ. ನಾನು ಬಂದಾಗ ಒಂದು ಲೈಕ್ ಮಾಡಿ ಆಮೇಲೆ ಹಾರ್ಟ್ ಕೊಡುವೆ. ಓಕೆ ಸೂರ್ಯ ವೆಲ್ಕಮ್ ಟು ದ ಲೈವ್. ಸೂರ್ಯ ಅವರು ನೀವು ಎಲ್ಲಿಂದ ನಿಮ್ಮ ಊರು ಯಾವುದು, ನಿಮ್ಮದು ಊಟ ಆಯಿತಾ, ನೀವು ಹೇಗಿದ್ದೀರಿ? ಊಟ ಆಯಿತು ಸಿಸ್. ಓಕೆ, ಏನು ಸ್ಪೆಷಲ್ ಮಾಡಿದ್ದೀರಿ? ಏನು ಸ್ಪೆಷಲ್ ಊಟಕ್ಕೆ? ಲೈಕ್ ಆಯಿತು. ಓಕೆ, ಯಾವ ಊರು ನಿಮ್ಮದು ಸೂರ್ಯ ಅವರೇ? ಲೈಕ್ ಆಯಿತು. ಓಕೆ ಶಿವಮೊಗ್ಗದವರಾ ನೀವು? ಓಕೆ, ಸೂರ್ಯ ಅವ್ರು ಏನು ಮಾಡ್ತಾಯಿದ್ದೀರಿ ನೀವು ಈಗ? ಜಾಬ್ ಏನು ಮಾಡ್ತಾಯಿದ್ದೀರಿ? ರಾಜು ಅವರೇ ಥ್ಯಾಂಕ್ ಯು, ಹಾರ್ಟ್ ಕಳಿಸ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಯಾವರು? ನಮ್ಮದು ಮಂಗಳೂರು, ನಾವು ಮಂಗಳೂರು. ನಿಮ್ಮ ಸೂರ್ಯ ಅವ್ರು ನಿಮ್ಮ ಚಾನಲ್ ಉಂಟಾ? ನಂದು ಗಾಡಿಗಳು ಇವೆ. ನಿಮ್ಮದು ಚಾನಲ್ ಉಂಟಾ? ಎಲ್ಲಿ ಗಾಡಿಗಳು ಇರೋದು? ಹುಷಾರಿಲ್ಲದೆ ಅದಕ್ಕೆ ರೆಸ್ಟ್ ಮಾಡ್ತಾ ಇದ್ದೀನಿ. ಏನಾಗಿದೆ ಸೂರ್ಯ ಅವರೇ? ಸೂರ್ಯ ನಿಮ್ಮದು ಚಾನಲ್ ಉಂಟಾ? ನೀವು ನನಗೆ ಸಬ್ಬಾಗಿದ್ದೀರಾ? ಇಲ್ಲಾಂದರೆ ಒಂದು ನನ್ನ ವಿಡಿಯೋಗೆ ಕಮೆಂಟ್ಸ್ ಹಾಕಿ, ನಾನು ನಿಮಗೆ ಕನೆಕ್ಟ್ ಆಗ್ತೇನೆ. ಕಾಲು ಸ್ವಲ್ಪ ಮೂಳೆ ಏಟು ಆಗಿದೆ ಅದಕ್ಕೆ. ಹೌದಾ, ಯಾವಾಗ ಆದದ್ದು? ಏನಾಯಿತು ಅದು? ಆಕ್ಸಿಡೆಂಟ್ ಆಗೋದಾ? ಚಾನಲ್ ಸಹವಾಸ ಬೇಡವಾ? ಓಕೆ, ಸಪೋರ್ಟಲ್ಲಿರೋದಾ? ನನ್ನ ವೀಡಿಯೋಗೆ ಒಂದು ಕಮೆಂಟ್ಸ್ ಹಾಕಿ, ನೋಡ್ತೀನಿ ನಾನು ನಿಮ್ಮ ಚಾನಲ್ ಉಂಟಾ ಇಲ್ವಾ ಅಂತ.
ನಿಮಗೆ ಸಬ್ಬಾಗಲು ನಿಮಗೆ ಸಬ್ ಯಾವಾಗಲೂ ಆಗಿದ್ದೇನೆ. ಹೌದಾ? ಓಕೆ. ಸುಮ್ಮನೆ ಬೇಜಾರಾಗ್ತದೆ ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಏನಾಗಿತ್ತು ನಿಮ್ಮ ಕಾಲ್ಗೆ? ಆಕ್ಸಿಡೆಂಟ್ ಆಗಿದ್ದಾ? ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ನಿಮಗೆ ಕಾಲಿಗೆ ಏನಾಗಿತ್ತು? ಆಕ್ಸಿಡೆಂಟ್ ಆದದ್ದಾ? ನೆಟ್ವರ್ಕ್ ಸರಿ ಸಿಗ್ತಾ ಇಲ್ಲ, ತುಂಬ ಇಶ್ಯೂ ಇದೆ. ಹೌದಾ? ಯಾವುದು ಟೂ ವೀಲರಾ ಫೋರ್ ವೀಲರಾ? ನಿಮಗೆ ಬ್ಲೂ ಬೇಕಾ? ಬೇಡಲ್ಲ, ನಿಮ್ದು ಚಾನಲ್ ಇಲ್ಲ ಅಲ್ಲ ಸೂರ್ಯ ಅವರೇ, ಚಾನಲ್ ಇಲ್ಲಲ್ಲ? ರಾಜದಾವಣಿಗೆ ಯಾರು ಬರ್ತಾರೆ? ಯಾರಮ್ಮೆ? ರಾಜು ಬ್ರೋ, ಥ್ಯಾಂಕ್ ಯು. ಹಾರ್ಟ್ ಕಳಿಸ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಬೇರೆ ಯಾರಾದರೂ ಹೈಡ್ ಮಾಡಿದರೆ ಹೈಡ್ ಆಗುತ್ತೆ ಅಷ್ಟೇ. ಒಂದು ಬೈಕಲ್ಲಿ ಗುಂಡಿಗೆ ಹೋಗಿ ಬಿದ್ದುಬಿಟ್ಟೆ. ನಿಮ್ಮ ಇಷ್ಟ ಕೊಟ್ಟರೆ ಕೊಡಿ, ಇಲ್ಲ ಅಂದರೆ ಬೇಡ. ಅಲ್ಲ, ಚಾನಲ್ ಇದ್ದರೆ ಕೊಡ್ತೇನೆ, ಅದಕ್ಕೆ ಸೈಲೆಂಟ್ ಆಯಿತು. ಓಕೆ, ಕೊಟ್ಟೆ ನಿಮಗೆ. ಕೊಟ್ಟೆ ಸೂರ್ಯ ಅವರೇ. ಊಟ ಆಯ್ತಾ ಸೂರ್ಯ ಅವರೇ? ಇಲ್ಲ. ಇಲ್ಲಿಗಿಲ್ಲ. ನಿಮ್ದು ಊಟ ಆಯ್ತಾ? ಏನು ಅಡುಗೆ ಇವತ್ತು ಮೀನು ಸಾರು. ನಿಮಗೇನು ಇವತ್ತು? ನಿಮ್ಮದು ಊಟ ಆಯಿತಾ? ಹಾಯ್ ದುರ್ಗಾ ಸಿಸ್, ಹಾಯ್. ಲೈಕ್ ಡನ್, ಥ್ಯಾಂಕ್ ಯು. ಸೂಪರ್.
ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ದುರ್ಗಾ ಸೇಸ್ ನೈಸ್. ಬ್ಯಾಂಗ್ಳೂರ್ ಕನಕ ಕನಕ. ಮೀನು ಸಾರು ಮಾಡಿದ್ದೀರಾ? ಹೌದು, ಮೀನು ಸಾರು. ನಿಮಗೆ ಏನು ಸ್ಪೆಷಲ್ ಇತ್ತು ಸೂರ್ಯ ಅವರೇ? ಸೂಪರ್ ನೈಸ್. ನೈಸ್, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಚೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಮಿಂಚು, ಬನೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. ನೂರೊಂದು ನೆನಪು ಇದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಇದೆಯಾಳದಿಂದ ಹಾಡಾಗಿ ಬಂತು. ಎಲ್ಲಿ ಹೋದ್ರ ಅಂತ ಅನಿಸುತ್ತದೆ. ನಾನು ಇಲ್ಲೇ ಇದ್ದೀನಿ, ಲೈವಲ್ಲೇ ಇದ್ದೀನಿ. ನೀವು ಎಲ್ಲಿಗೆ ಹೋದ್ರು? ಹೋಗಿ ಬಂದದ್ದು ಕಾಲ್ ಬಂತಾ? ಅನಿಸುತ್ತಿದೆ ಯಾಕೋ ಇಂದು ನನ್ನವಳೆಂದು ಮಾಯದ ಲೋಕದಿಂದ, ನನಗಾಗಿ ಬಂದವಳೆಂದು ಕನ್ನ ಹುಡುಗಿಯೊಂದೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ಮುಂಗಾರು ಮಳೆ ನೀನು, ನಿನ್ನ ಹನಿಗಳ ನೀನೆ, ನಿನ್ನ ಹನಿ. ನನಗೆ 2 ಚಾನಲ್ಗೆ ಚಾಕ್ಲೇಟ್ ಕೊಡಿ ಪ್ಲೀಸ್. ಊಟ ಆಯಿತು. ದುರ್ಗಾ ಮೇಡಮ್ ಹಾಯ್. ಬಂದೆ ಇರಿ, ಸ್ವಲ್ಪ ಕಾಲು ಬರ್ತಾ ಇದೆ. ದುರ್ಗಾ ಮೇಡಮ್ ಎಲ್ಲಿ ಹೋಯಿದ್ರಿ? ಹಾಯ್ ದಾವಣಗೆರೆ ಗುಂಡು ಅವರೇ.
ಇದ್ದೀನಿ ಸೂರ್ಯ ಅವರೇ ಅಂತ ಹೇಳ್ತಾ ಇದ್ದಾರೆ ದುರ್ಗಾ ಸೇಸ್. ಮತ್ತು ವಿಶೇಷ ದಾವಣಗೆರೆ ಗುಂಡು ಹಾಗೂ ಸೂರ್ಯ ಅವರೇ ಹೇಳಿ ಹೇಳಿ, ನೀವು ಹೇಳಬೇಕು ನಾವು ಕೇಳಬೇಕು. ಗುಂಡು ಅವರೇ ನೀವು ಹೇಳಿ ನಾವು ಕೇಳ್ತೇವೆ. ಹಾಯ್ ನವೀನ್, ಊಟ ಆಯ್ತಾ ನಿಮ್ಮದು? ಯಾರು ನವೀನ್? ರಾಜು ಬ್ರೋ, ನವೀನ್ ಅಂದರೆ ಯಾರು? ಇಲ್ಲಿ ನವೀನ್ ಯಾರೂ ಇಲ್ಲ. ಏನು ಮಾಡುತ್ತಿದ್ದೆ ನವೀನ್? ನವೀನ್ ಅಂದರೆ ಯಾರು ರಾಜು ಬ್ರೋ? ಇಲ್ಲಿ ನವೀನ್ ಅಂದರೆ ಯಾರೂ ಇಲ್ಲ. ಎಲ್ಲಿದ್ದಾರೆ ನವೀನ್? ಅದೇ ಎಲ್ಲಿದ್ದಾರೆ ನವೀನ್ ನನಗೆ ಗೊತ್ತಿಲ್ಲ. ಸೂರ್ಯ ಅವರ ಹೆಸರು ನವೀನಾ? ಸೂರ್ಯ ಅಲ್ವಾ? ಹೌದಾ ಸೂರ್ಯ ಅವರೇ, ನಿಮ್ಮ ಹೆಸರು ಸೂರ್ಯ? ಸಾರಿ, ನವೀನಾ? ಜನ್ಮದ ಜೋಡಿ ನೀನೆ ಕನಕ ಕನಕ. ಸವಿಸುವ ಮನೆ 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 ಹೋ ಮನೆ. ಸೂರ್ಯ ಅವರು ನವೀನ್ ಆದರೆ, ಓ ಹೌದಾ, ಅದು ಹೆಸರು ಉಂಟಾ? ಹೌದು, ಸೂರ್ಯ ಅವರ ಹೆಸರು ನವೀನಾ? ನನಗೂ ಕೂಡ ಗೊತ್ತಿಲ್ಲ. ಮಲ್ಲೆ 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 ಹೋ ಮಾಲೆ. ಒಂದೇ ಕಾಲು ಬಂತು ಹೇಗಿದೆ? ಬಂದೆ ಕಾಲು ಬಂತು ಹೇಗಿದೆ? ಸೂರ್ಯ ಅವ್ರು, ನಿಮ್ಮ ಹೆಸರು ನವೀನಾ? ಹೌದು ನವೀನ್. ಓಕೆ, ನವೀನ್ ಹೆಸರು ಒಳ್ಳೇದುಂಟಲ್ಲ, ಮತ್ತೆ ಯಾಕೆ ಸೂರ್ಯ ಅಂತ ಇಟ್ಟಿದ್ದೀರಿ? ರಾಜು ಬ್ರದರ್ ಎಲ್ಲಿಗೆ ಹೋಗಿದ್ದೀರಿ? ಹೌದ್ರಿ, ರಾಜು ಬ್ರದರ್ ಗೊತ್ತಿಲ್ಲ ಸೂರ್ಯ ಅವರೇ. ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಬಾನಲ್ಲು ನೀನೆ
ಭುವಿಯಲ್ಲೂ ನೀನೆ ನನ್ನಲ್ಲೂ ನೀನೆ ನನ್ನಲ್ಲೂ ನೀನೆ. ನವೀನ್ ಅಂತ ಗೊತ್ತಾದರೆ ಎಲ್ಲರೂ ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಕರೀತಾರೆ. ಕರೆದ್ರೆ ಹೋಗ್ತೆ ಹೋಗ್ತೆ ಹೋಗ್ತೀನಿ, ಅದಕ್ಕೆ ಹೆಸರು ಚೇಂಜ್. ನಗುವ ನಯನ ಮಧುರ ಮೌನ. ನವೀನ್ ಅಂತ ಬೇರೆ ID ಇದು ಉಂಟಾ ನಿಮ್ಮದು? ವೈಟ್ ಇದು ಚಾನಲ್ ಉಂಟಾ ನಿಮ್ಮದು? ನಗುವ ನಗುವ ನಯನ ಮಧುರ ಮೌನ. ನೀನೇ ನೀನೇ ಮನಸ್ಸಿಂದ ನೀನೇ ಮಾತು ನೀನೇ ಮನಸ್ಸಿಂದ ನೀನೇ ನನ್ನ ಇದೆಯ ತುಂಬ ನಿನ್ನ ಪ್ರೀತಿದಾನೆ. ಚಾನಲ್ಗೆ ಇಟ್ಟಿಲ್ಲ ಎಲ್ಲ ನಿಮ್ಮದು ನವೀನ್ ಅಂತ ಚಾನಲ್ ಉಂಟಾ ಇಲ್ವಾ ಅದು ಹೇಳಿ. ನಿಮ್ಮದು ಯಾವುದಾದ್ರೂ ಚಾನಲ್ ಉಂಟಾ ನಿಮ್ಮ ಹೆಸರದು ವೈಟಿಯಲ್ಲಿ? ಕಿಲಾಡಿ ಗುಂಡಪ್ಪ ಅಂತ ಇಂತೂ ಚಾನಲ್ ಡಿಲೀಟ್ ಮಾಡಿದ್ದೇನೆ ಇವಾಗ. ಹೌದಾ, ಓಕೆ. ಯಾಕೆ ಡಿಲೀಟ್ ಮಾಡಿದ್ದು? ದುರ್ಗಾ ಮೇಡಮ್ ಊಟ ಆಯಿತಾ? ಡಿಲೀಟ್ ಯಾಕೆ ಮಾಡಿದ್ದು ಸೂರ್ಯ ಅವರೇ? ಏನಾದರೂ ಪ್ರಾಬ್ಲಮ್ ಆಯಿತಾ ಚಾನಲಲ್ಲಿ? ನೀನ್ ಚಂದಾನಿ ನಿನ್ನಾಸೆ ಚಂದಾನಿ ನೀ ನನ್ನಲ್ಲಿ ಎಂದೆಂದು ಚಂದಾನಿ ನಾನೆಂದು ನಿನ್ನಿಂದ ಚಂದಾನಿ. ಊಟ ಆಗಿದೆ ಸೂರ್ಯ ಅವರೇ. ಕಿಲಾಡಿ ಗುಂಡಪ್ಪ ಅಂದರೆ ಎಲ್ಲರಿಗೂ ಗೊತ್ತೇ, ಅದಕ್ಕೆ ತೆಗೆದು ಹಾಕಿದ್ದೇನೆ. ಓಕೆ ಸೂರ್ಯ ಅವರೇ, ನನಗೆ ಇಷ್ಟ ಇಲ್ಲ ಚಾನಲ್, ಅವಶ್ಯಕತೆ ನನಗೆ ಇಲ್ಲ ಅದಕ್ಕೆ. ಓಕೆ ಆಯಿತು, ಪರವಾಗಿಲ್ಲ. ನಮ್ಮ ಲೈವಿಗೆ ಬಂದು ನೀವು ಸಪೋರ್ಟ್ ಮಾಡ್ತಿದ್ದೀರಲ್ಲ, ಅದೇ ನಮಗೆ ಖುಷಿಯ ವಿಷಯ. ಯಾಕ್ರಿ ಚಾನಲ್ ತೆಗೆದ್ರಿ? ಅವರಿಗೆ ಚಾನೆಲ್ನ ಅಗತ್ಯ ಇಲ್ಲಂತೆ, ಅದಕ್ಕೆ ತೆಗೆದ್ರು. ಪರವಾಗಿಲ್ಲ, ನಮಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಓ ಹೌದಾ ಸೂರ್ಯ ಅವರಿಗೆ, ನೀವು ಸಪೋರ್ಟ್ ಮಾಡಿದರೆ ನಾವು ಸ್ವಲ್ಪ ವೈಟಿಯಲ್ಲಿ ಇರ್ತೇವೆ. ಎಷ್ಟು ತಿಂಗಳಾಯಿತು ಸೂರ್ಯ ಅವರೇ ಕಾಲು ಪ್ಯಾಚರ್ ಆಗಿ? ಏನು ಸ್ಪೆಷಲ್ ಇವತ್ತು ನವೀನ್ ಅವರೇ?
ಜಟ್ಗ ಕುದುರೆ ಹತ್ತಿ ಪೇಟೆಗೂ ಗಮ್ಮ ಕಾವಿನ ನೋಡಮ್ಮ ಮುಂಚಿ ಕಟ್ಟಿದ ಗಂಡು ಸೂಪರ್. ನೈಸ್. ಸಪೋರ್ಟಲ್ಲಿದ್ದಾರೆ. ದುರ್ಗಸಿಸ್ ಅವರು ಸಪೋರ್ಟಲ್ಲಿದ್ದಾರೆ. ಹರಳುವ ಹಿಂದೆ ಬೆಳಕು ತೋರಿಸಿ. ನಾನು ಯಾರಿಗೂ ಇದುವರೆಗೆ ಕೆಟ್ಟ ಕಮೆಂಟ್ಸ್ ಮಾಡಿಲ್ಲ. ನನಗೇನಾದರೂ ಅಂದರೆ ಅವರನ್ನು ಬಿಡಲ್ಲ ಅಷ್ಟೇ. ನನಗೆ ನೆಟ್ವರ್ಕ್ ಇದ್ದರೆ ಎಲ್ಲರಿಗೂ ಮಾಡ್ತೇನೆ. ನಾನು ಸ್ವಲ್ಪ ಕಾಮಿಡಿ ಜಾಸ್ತಿ ಮಾಡ್ತೇನೆ, ಲೈವ್ ಚೆನ್ನಾಗಿ ಆಗಲಿ ಅಂತ ಅಷ್ಟೇ. ಓಕೆ ಸೂರ್ಯ ಅವರೇ, ಥ್ಯಾಂಕ್ ಯು. ഉമ്മിൻ്റെ ഒന്നുണ്ടാ ഉമ്മിൻ്റെ അത് ഞാൻ മിച്ചു ജോർത്തില്ല ದಾದಾಂಡ ಆರ್ಸಿಬಿ ದಾದಾನ್ ಆರ್ಸಿಬಿ ದಾದಾನ್ कौन आरसीबी
ನಮ್ಮ ಮನೆಯಲ್ಲಿ ಮೀನು ಸಾರು ರೊಟ್ಟಿ 3 ತಿಂಗಳಾಯಿತು. ನಾನು ಬೇರೆಯವರ ಚಾನಲಲ್ಲಿ ಮಾತ್ರ ಸಾಕ್ತಾರೆ ಅವರ ಲೈವ್ ಬರ್ತೀನಿ. ಅಡಸತ್ರ ಅಂದರೆ ಯಾವುದು ಲೈವ್ ಅವರ? ನನಗೆ ಗೊತ್ತಿಲ್ಲ ಸೂರ್ಯ ಅವರದ್ದು. ಎಷ್ಟು ತಿಂಗಳು ರೆಸ್ಟ್ ಸೂರ್ಯ ಅವರೇ ನಿಮಗೆ? ಡಾಕ್ಟ್ರ್ ಹೇಳಿಲ್ವಾ? ಜಗವೇ ನೀನು. ದುರ್ಗಾ ಸಿಸ್ ನಿಮ್ಮದು ಮಂಗಳೂರಾ? ಅವ್ರದ್ದು ಮಂಗಳೂರೇ. ಎಲ್ಲರೂ ಗುಂಡಮ್ಮ ವಿಡಿಯೋ ನೋಡಿ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಆಯಿತು. ಗುಂಡಮ್ಮ ಅಂದರೆ ಕಷ್ಟ ಅವ್ರದ್ದಾ? ನೀವು ಕಷ್ಟ ಹೇಳಿದ್ದದು. ಕಷ್ಟ ಅವರ ಲೈವ್ಗೆ ಬರ್ತೀರಾ? ಜಗವೇ போயிட்டே ಹೌದು ಮಂಗಳೂರು ಅಂದದ್ದೇ MH ಕಿಂಗ್ ಓಕೆ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಾಜು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅಯ್ಯಪ್ಪ
ರಾಜು ಬ್ರೋ ಅವರೇ, ನೀವು ಲೈವ್ ಮಾಡ್ತೀರಾ? ನನ್ನ ಲೈವ್ಗೆ ಯಾರು ಬರುವುದಿಲ್ಲ, ನನ್ನ ಲೈವ್ಗೂ ಕೂಡ ಯಾರು ಬರೋದಿಲ್ಲ ಬ್ರೋ. ನನಗೆ ಟೈಮ್ ಸಿಕ್ಕೋದಿಲ್ಲ, ನನಗೆ ಕೂಡ. ಎಷ್ಟು ಗಂಟೆಗೆ ಲೈವ್ ಲೈವ್ಗೆ ವರ್ಕ್ ಮತ್ತೈದು ಗಂಟೆಗೆ ಮಾಡ್ತೀರಾ ನೀವು ಲೈವ್ ಇದ್ದರೆ ಹೇಳಿ ಎಷ್ಟು ಗಂಟೆಗಂತ, ನಾವು ಬರ್ತೇವೆ, ಬಂದು ಸಪೋರ್ಟ್ ಮಾಡ್ತೇವೆ. ಟೈಮ್ ಇದ್ದರೆ ಹೇಳಿ ಎಷ್ಟು ಟೈಮ್ಗೆ ಮಾಡ್ತೀರಂತ, ಬರ್ತೇವೆ ನಾವು ಕೂಡ, ಬಂದು ಸಪೋರ್ಟ್ ಮಾಡ್ತೇವೆ ನಿಮಗೆ. ನಿನ್ನಿಂದನೇ ಜಗವೊಂದು ಶುರುವಾಗಿದೆ, ನಿನ್ನಿಂದನೇ ಮನಸ್ಸಿಂದ ಕುಣಿದಾಡಿದೆ, ಈ ದಿನ್ನಿ ಸಿಹಿಯಾದ ಕಾಲ ನೀ ಹೀಗೆ ಬಂದ. ಕ್ರಷ್ಟ ಅಕ್ಕ ಹಾಯ್, ಇಂಚೋಲ್ಲಾರ್ ಕ್ರಷ್ಟ ಅಕ್ಕ ಬಕ ಲೈಕ್ ಥ್ಯಾಂಕ್ ಯು ಲೈಕ್ ಕೊರಿಯರ ಆಂಡೆ ಒನಸಾಂಡೆ ಕ್ರಷ್ಟ ಅಕ್ಕನಾ ದಾದೆ ಸ್ಪೆಷಲ್ ಕ್ರಷ್ಟ ಅಕ್ಕಾಗಿನಿ. ಈರ್ನ ನೋಟಿಫಿಕೇಶನ್ ಬರ್ಪುಜ್ಜಿ ದಾದನೆ ಇಂಕೆ ಗೊತ್ತುಜ್ಜಿ ಆ್ಯಂಡ್ ಇಂಕ್ ವೆಜ್ ದಾನೆ ಕ್ರಷ್ಟಕ್ಕ ವೆಜ್ ಬಸಳೆ ಸೂಪರ್ ಕಚ್ಪು ಬಸಳೆಗೆ ದಾಲ ಪಾರ್ದು ಜಾರಿ ಕೊಡು ಬಿತ್ ಅಂಚಪುರ ದುರ್ಗಸಿ ಸಾಯಿ ಪನೊಂದುಲ್ಲೆ ಕ್ರಷ್ಟಕ್ಕ ಕುಡು ಬಸಳೆ ವಾ ಸೂಪರ್. ಕುಡು ಬಸಳೆ ರೆಡ್ ಉನ್ನೋಲೆ ಅದೇ ಕಷ್ಟಕ್ಕ ಏರ್ಲ ಇಜ್ಜೇರಿ ಏರ್ಲ ಉಪ್ಪು ಜೇರಿ ಏನು ಇಂಕ್ ಬೇತೆಕ್ಕುಲು ಪಂಡೇರಿ ಇರ್ನ ಲೈವ್ ಉಂಡು ಅಂದೆ ಓಕೆ ಸೂರ್ಯ ಬಂದೆ. ಓಕೆ ಸೂರ್ಯ ಅವರೇ ಥ್ಯಾಂಕ್ ಯು. ಪೂರ ಲೈವ್ ಮಲ್ಪುವ ನಂದು ಪೂರ ಲೈವ್ ಯಾ ಮಕ್ಕಳ 10 ಗಂಟೆ ಜೀತೀನಿ. ಸೂರ್ಯ ಹಾಯ್ ಕೃಷ್ಟಕ್ಕ ಸೂರ್ಯ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಅವರೇ ಕೃಷ್ಟಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಫ್ಯಾನ್ ಬೈದಿದ್ದೀರಲ್ಲ ಸೂರ್ಯ ಬರ್ಪೆಯವೇ. ಹಾಯ್ ಗುಂಡಮ್ಮ ಊಟ ಆಯ್ತಾ ನಿಮ್ಮದು? MH ಕಿಂಗ್ ಹೇಳ್ತಾ ಇದ್ದಾರೆ ಕರ್ಷಕನಿಗೆ. ಹೀರ್ನ ವಿಡಿಯೋ ತೂಲೆ ಎನ್ನ ವಿಡಿಯೋ ತೂಲೆ ಅಡ್ವರ್ಟೈಸ್ಮೆಂಟ್ ತೂಲೆ ಪೂರ ಕ್ರಷ್ಟಕ್ಕ ಪನೊಂದುಲ್ಲೇರು. ಗುಂಡಮ್ಮ ಹಾಯ್ ಅಂತ ಸೂರ್ಯ ಅವರು ಹೇಳ್ತಾ ಇದ್ದಾರೆ. ಕೃಷ್ಟಕ್ಕ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಗುಂಡಮ್ಮ
ಏನು ಮತ್ತೆ ಗುಂಡಣ್ಣ ಏನು ಮತ್ತೆ ಸಮಾಚಾರ, ಊಟ ಆಯ್ತಾ ಅಂತ ಕೃಷ್ಣಕ್ಕ ಕೇಳ್ತಾ ಇದ್ರೆ, ಗುಂಡಣ್ಣ ಊಟ ಆಯ್ತಾ, ಗುಂಡಮ್ಮ ಚಾಕ್ಲೇಟ್ ಸಪೋರ್ಟಲ್ಲಿ ಇದ್ದಾರೆ. ಎಂತ ಮಂಗ ಕ್ರಶ್ ಅಂದು ಕ್ರಷ್ಟ ಪನ್ಪಿನಿಗೆ ಕ್ರಶ್ ಬರ್ತಿರಾರು. ಅದು ಕ್ರಷ್ಟ ಹೇಳುವಾಗ ಕ್ರಶ್ ಆಗಿದೆ ಅಲ್ಲಿ. ಬಕ ಕ್ರಷ್ಟಕ್ಕ ವಿಶೇಷ ಪುರ ಗುಂಡನ್ನ ಹಲಸಿನ ಹಣ್ಣು ಮುಗೀತಾ, ಗುಂಡನ್ನ ಹಲಸಿನ ಹಣ್ಣು ಮುಗೀತಾ ಕೇಳ್ತಿದ್ದಾರೆ ಕ್ರಷ್ಟಕ್ಕ. ಕ್ರಶ್ ನಾನು ಹಾಗೆ ಕರೆಯುವುದು. ಕ್ರಷ್ಟಕ್ಕ ನಿಮ್ಮನ್ನು ಹಾಗೆ ಕರೆಯುವುದಂತೆ ಕ್ರಶ್. ಗುಂಡನ್ನ ಲೈವ್ ಮಾಡ್ತಿದ್ದೀರ ಹೇಗೆ? ಗುಂಡನ್ನ ಲೈವ್ ಮಲ್ಪೂಜೇರಿಗೆ ಹಾಗೆ ಬೇಡ, ಅವರನ್ನು ಕಷ್ಟ ಅಂತ ನೀ ಕರೀರಿ ಸೂರ್ಯ ಅವರೇ. ಲೈವಲ್ಲಿ ಬೇರೆನೇ ಆಗುತ್ತೆ, ಅದು ಹೌದು. ಲೈವಲ್ಲಿ ಬೇರೆ ಹೆಸರು ತೆಗೆದ್ರೆ ಅದು ಬೇರೆನೇ ಆಗುತ್ತೆ. ಹೈಡಲ್ಲಿರುವವರು ಕಮೆಂಟ್ಸ್ ಹಾಕಿ, ಹೈಡಲ್ಲಿರಬೇಡಿ. ಗುಂಡಮ್ಮ ಲೈವ್ ಮಾಡಿ, ಗುಂಡನ್ನ ಲೈವ್ ಮಾಡಿ ಅಂತ ಹೇಳ್ತಿದ್ದಾರೆ ಕ್ರಾಸ್ಟರ್ಸ್. ಇಲ್ಲ ಗುಂಡಮ್ಮ ಅಂತ ಹೇಳ್ತಿದ್ದಾರೆ. ಹಲಸಿನ ಹಣ್ಣು ಎಲ್ಲಿದೆ ಕ್ರಸ್ಟಾಸಿಸ್ ಕ್ರಶ್ ಅಂತ ಹೇಳ್ತಿದ್ದಾರೆ. ವಿಡಿಯೋ ಹಾಕಿದ್ದೀರಾ ಮತ್ತೆ ಗುಂಡನ ಹಾಕಿದ್ದೀರಾ? ಯಾರು ಬರುವುದಿಲ್ಲ, ಸೇಮ್ ಪ್ರಾಬ್ಲಮ್ ಎನ್ನಲ್ಲ. ಅಲ್ಲ ಗುಂಡಣ್ಣ, ನಂದು ಮತ್ತೆ ಅವ್ರದ್ದು ಸೇಮ್ ಪ್ರಾಬ್ಲಮ್, ಜನ ಬರುವುದಿಲ್ಲ ಲೈವ್ ಮಾಡಿದರೆ. ಗುಂಡಣ್ಣನ ಮನೆಯಲ್ಲಿ ಇದೆ ಹಲಸು. ಗುಂಡಣ್ಣನ ಮನೆಯಲ್ಲಿ ಇದೆ ಹಲಸು. ಹೌದಾ ಗುಂಡಣ್ಣ, ಹಲಸಿದೆಯಾ ನಿಮ್ಮ ಮನೆಯಲ್ಲಿ? ನಮಗೂ ಒಂದು ಪಾರ್ಸಲ್ ಮಾಡಿ. ನಾನು ಸೂರ್ಯ ಬರ್ತೀವಿ ಮಾತ್ರ ಹೇಳಿ, ಡೈಲಿ ಒಂದು ಟೈಮ್ ಮಾಡಬೇಕು. ದುರ್ಗಸಿಸ್ ದೂರ ಪೋಯಿರು, ದುರ್ಗಸಿಸ್ ಒಳ್ಳೆಯರು ಚೂರು ಹಾನ್ ಹಿಡ್ದೀತೇರು ಒಳ್ಳೆಯರು ಚೂರು ಜೋಕುಲ್ನ ಡ್ರೆಸ್ಸಿಗೆ ಇಸ್ತಿರಿ ಪಾಡೊಂದುಲ್ಲೇರು ದುರ್ಗಸಿಸ್ ಅಂಚ ಚೂರು ಬಿಸಿ ಉಳ್ಳೇರು ಹಾನ್ ಹಿಡ್ದೀತೇರು. ಕ್ರಷ್ಟಕ್ಕ ಇನಿ ಒಂಜಿ ವಿಡಿಯೋ ಪಾಡ್ದಾರ ತೂತುಜಿ ನನ್ನ ಬಕ್ಕ ತೂಪೆ. ಊರ್ದಾಕಲ್ನ ಟೈಮ್ ಸೆಟ್ ಮಲ್ತದ ಅರ್ಥ ಮಲ್ತದ ಲೈವ್ ಮಲ್ತ ಹೆಲ್ಪ್ ಆಪುಂಡು. ಪೂರೆಲ್ಲ ಲೈವ್ ಆಕನ ಲೈವೇ ಉಪ್ಪುಂಡು, ಊರ್ದಾಕನ ಲೈವೇ ಪೂರ ಉಪ್ಪುಂಡು. ಆ ಟೈಮಿಗೆ ಮಲ್ಪಡೋದು ಗೊತ್ತಜ್ಜಿ ಇಂಕೆ. ಕಿಂಗ್ ಹಾಯ್ ರಾಜ್, ನಾನು ಪುತ್ತೂರಿಗೆ ಬಂದಾಗ ಫೋನ್ ಮಾಡಿ ನಾನು ತಂದು ಕೊಡುವೆ. ಮಸ್ತ್ ಬ್ಯುಸಿ ಇತ್ತೆ ಮೂಜಿ ದಿನ ಬುಡ್ದು ಪಾಡಿ ನೀನಿ ಅಂದೆ ಇನಿ ಪಾಡಿಯಾರೆ ಅಂತ ಓತುಜಿ ನನಗೆ ಕಡ್ ನೋಟಿಫಿಕೇಶನ್ ಬರ್ತನೆ. ನಾನು ಬ್ಯುಸಿ ಇತ್ತೆ ಎಂಕುಲು ಇತ್ತು ಜಾಯಿ ಕ್ರಷ್ಟಕ್ಕ ಎಂಕುಲು ಪಿದೇ ಪೋದಿತ್ತ ಅಂಚ ಬಯ್ಯನಗ ಪಿದೇ ಪೋದಿತ್ತ ಈ ಕಡೆ ಉಂತ ಬರ್ತೇನೆ. ಗುಂಡನ್ನ ಹಲಸು ತೆರಬೇಡಿ
ತರಲೆ ಅಂದ್ರೆ ಬಿಡಲ್ಲಾಗೆ. ತರಬೇಡಿ, ಇಲ್ಲ ಇಲ್ಲೇ ಇದೆ. ತರಬೇಡಿ, ಇಲ್ಲೇ ಇದೆ ಅಂತೆ. ನವೀನ್ ತರ್ತೀನಿ ಹೇಳಿದ್ದಾರೆ. ಥ್ಯಾಂಕ್ ಯು, ಅಷ್ಟು ಸಾಕು. ನವೀನ್ ಹೇಳು. ನವೀನ್ ಪುತ್ತೂರಿಗೆ ಯಾಕೆ ಬರುವುದು? ಅರ್ನ ಕಾರ್ ಬೇನಿಗೆ ನವೀನ್ ಕೃಷ್ಣಕ್ಕ ಮೂಜಿ ತಿಂಗಳು ಅವನಿಗೆ ಜಗವೇ ನೀನು. ಸದ್ಯ ಅವರು ಎಲ್ಲಿಗೆ ಹೋಗಿದ್ದೀರಿ? ಸದ್ಯ ಅವರ ಎಲ್ಲಿಗೆ ಹೋಗಿದ್ದೀರಿ? ಸದ್ಯ ಅವರು ಎಲ್ಲಿಯೇ ಇದ್ದಾರೆ. ಸದ್ಯ ಅವರ ಸಂಧ್ಯಾ ಅವರ. ನಾವು ಸ್ವಲ್ಪ ಹೊರಗಡೆ ಹೋಗಿ ಬಂದದ. ಒಂದು ಕಾರ್ ಬರೋಂದು. ಅಂದು ಪನೀರ್ ಕಾರ್ ಪ್ಯಾಚ್ ಆತ ನಾನು. ಆಯ್ ನವೀನ್ ಅಂದು ಪಂಡೆ ನಿಜ್ಜಿ ಆಯ್ ನವೀನ್ ಅಂದು ಪಂತು ಜಾಯ್ ಸೋಡಿ ಅಂದು ಪಕ್ಕ ಪನ್ನಿ ಮೇರೆ ಏರು ಗುಂಡನ್ನೆ ಪನ್ನಿ ನವೀನ್ ಅಂದು. ಏನು ಹೇಳೋದು ಗುಂಡು? ಎಲ್ಲ ತುಳುಕು ಬಳುಕು ಆಗಿ ಹೋಗಿದೆ. ತಳುಕು ಬಳುಕು ಆಗಿ ಹೋಗಿದೆ. ಗುಂಡಣ್ಣ ನಿಮಗೆ ಹೇಗೆ ಗೊತ್ತಾಯಿತು? ಗುಂಡನ್ನೆ ಪನ್ನಿಂಗ್ಲಿಗಾರ ನವೀನಂದ್. ಅವನು ನವೀನ್ ಅಂತ ಆರೆಪ ನೋಡು. ಗುಂಡನ್ನ ನೀವೇ ಹೇಳಿ, ಅವರು ನವೀನ್ ಅಂತ ಹೇಗೆ ಗೊತ್ತಾಯಿತು ಅಂತ ಕ್ರಾಸ್ಟಸಿಸ್ ಕೇಳ್ತಾ ಇದ್ದಾರೆ. ಲೈಟ್ ಆಫ್ ಮಾಡು. ಎಂತವ ತಳುಕು ಬಳುಕು ಕಷ್ಟಕ್ಕ ದೂರ ಪೋತೀರು ಒಳ್ಳೆ ಒಳ್ಳೆ. ಓಕೆ ನಾನು ಎಂಡ್ ಮಾಡ್ತಲ್ಲ ಈಗ ಕಷ್ಟಕ್ಕ ತಳುಕು ಬಳುಕಿನ ದೂರಲ್ಲಿ ಸಂದೆ ಹೆಂಗ ಕಣ್ಣುಗೂರುಣುದಿ. ಓಕೆ ಜಪ್ಪುಲ ಗುಂಡಮ್ಮ ನನ್ನ ಹೆಸರು ಹೇಗೆ ತಗೋತಾರ ಗುಂಡು ನಿಂಗೆ? ಹೇಗೆ ಗೊತ್ತಾಯಿತು ಗುಂಡು ನಿಮಗೆ? ಸಂಜೆ ನಿಮಗೆ ನಿದ್ದೆ ಬರ್ತಾ ಇದೆ ಅನಿಸುತ್ತದೆ. ನನಗೆ ನಿದ್ದೆ ಬರ್ತಾ ಇಲ್ಲ, ನಮ್ಮದು ಕಮೆಂಟ್ಸ್ ಬರ್ತಾ ಇಲ್ಲ, ಹಾಗಾಗಿ
തണുക്കു പഴുക്കിన హాలులన్నీ గుర్తు ఉండు ఆయన ఎంకు గుర్తు ఉండు ఆయన ಅಂದೆ ಅಂದು ಅಪ್ಪಗ ಒಂದು ಇತ್ತನ್ಗೆ ಐತೆ ಚಾನಲ್ ಇತ್ತಂಗೆ ಚಾನಲ್ ಹೋಗ್ತದೆ ಬಕ್ಕ ಕಿರಿಕಿರಿ ಆಯ್ನಕ್ಕೆ ಡಿಲೀಟ್ ಮಾಡ್ತೀನಿ ಪನೀರ್ ಈರ್ನ ಲೈವ್ ಬರೋದಿತ್ತೇರೆ ಕಷ್ಟಕ್ಕ ಎನ್ನ ಲೈವ್ಡು ತೂತು ಜರೆ ಗುಂಡಂಪ ಇಂಕ್ ನೆನಪಿಜ್ಜಿ ಕಷ್ಟಕ್ಕ ಕಿಲಾಡಿ ಗುಂಡಪ್ಪ ಅಂದು ಪನೀರ್ ಆರು ಕಿಲಾಡಿ ಗುಂಡಪ್ಪ ಅಂದು ಇತ್ತುಂಡು ಎಂಕಿತ ನೆನಪಿಜ್ಜಿ ಆರು ಪನೀರ್ ಕಿಲಾಡಿ ಗುಂಡಪ್ಪ ಅಂದ ಐಡಿ ಎನ್ನ ಇತ್ತುಂಡು ಚಾನಲ್ ಇತ್ತನ್ ಬಂದು ಬಕ್ಕ ಡಿಲೀಟ್ ಮಾಡ್ತೇನೆ ಏನು ಅಂದನ್ ಪನೀರ್ ಆರು ಪನೀರ್ ಯಾಕಡೆ ಚಾನಲ್ ಫೋಟೋ ಚಾನಲ್ ಇತ್ತಿಜೆ ಹೈಡಲ್ಲಿ ಇರುವವರು ಕಮೆಂಟ್ಸ್ ಹಾಕಿ ಒಟ್ಟು ಜನ ಶಾರ್ಟ್ ಪಾಡಿನಿ ಒಕ್ಕಡೆ ಹಾಯ್ ಸ್ನೇಹಿತರೆ ಒಂದು ತಿಳಿದುಕೊಳ್ಳಿಕ್ಕೆ ನಮ್ಮ ಮನೆಯ ಹೆಣ್ಣು ಮಕ್ಕಳು ಇರ್ತಾರೆ ಅಕ್ಕ ತಂಗಿ ಅಮ್ಮ ಇರುತ್ತಾರೆ ಅಂತ ಜನರನ್ನು ಮೆಸೇಜ್ ಮಾಡಿ ಫೇಸ್ಬುಕ್ಗೆ ಸಪೋರ್ಟಲ್ಲಿ ಇದ್ದಾರೆ MH ಕಿಂಗ್ ಥ್ಯಾಂಕ್ ಯು MH ಕಿಂಗ್ ಇಲ್ಲ ನನ್ನ ಐಡಿನೇ ಗುಂಡಣ್ಣ ಕ್ರಾಸ್ಟಸಿಸ್ ಬಾಯ್ ಎಂಕ ಕಾಂಡೆ 4:30 ಕೆರೆ ಉಂಡು ಬಾಯ್ ಪಂದು ದುರ್ಗಸಿಸ್ ಪನೊಂದುಲ್ಲೇರು ಓಕೆ ಬಾಯ್ ಗುಡ್ ನೈಟ್ ದುರ್ಗಸಿಸ್ ಬಾಯ್ ದುರ್ಗಸಿಸ್ ಪನೊಂದುಲ್ಲೇರು ಕಷ್ಟಕ್ಕ ಇರಿ ಪರವಾಗಿಲ್ಲ ನಾನು ಹೇಳಿದ್ದು ತಪ್ಪು ಇದ್ರೆ ದಯವಿಟ್ಟು ಕ್ಷಮಿಸಿ ನೀವು ಓಕೆ ಅಂತ MH ಕಿಂಗ್ ಹೇಳ್ತಾ ಇದ್ದಾರೆ ಬಾಯ್ ಬಾಯ್ ಅಂತ ದುರ್ಗಸಿಸ್ ಹೇಳ್ತಾ ಇದ್ದಾರೆ ಜನರಿಂದ ನಾನು ಮೇಲೆ ಬಂದೆ ಜನರನ್ನೇ ನನಗೆ ಬರೆಂದೆ ಜನರಿದ್ದ ನನ್ನ ಹಿಂದೆ ಹೋರಾಡಲು ನಾನಿಂದು ಒಂದೇ ಗುಂಡಣ್ಣ ಹೋಗಿ 90 ಹಾಕಿ ಹಾಯಾಗಿ ನಿದ್ರೆ ಮಾಡಿ ಓಕೆ ಹಾಲ್ ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ MH ಕಿಂಗ್ ಓಕೆ ಬಾಯ್ MH ಕಿಂಗ್ ಗುಡ್ ನೈಟ್ ಗುಡ್ ಕಷ್ಟ ಅಕ್ಕ ಗುಡ್ ನೈಟ್ ಓಕೆ ಗುಡ್ ನೈಟ್ ಯಾನುಲ್ಲೆ ಕೃಷ್ಣಕ್ಕ ಗುಂಡಪ್ಪ ಇದೆಯಾ ಗುಂಡಪ್ಪ ಗುಂಡಪ್ಪ ಹೋದ್ರ ಅಂತ ನಾನು ಸಪೋರ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಓಟ ಛೋಟಾ ಚಾನಲ್
ನಿಮ್ ದುರ್ಗಾ ಪರಮೇಶ್ವರಿ ಇವತ್ತು ಊಟಕ್ಕೆ ಏನು ಮಾಡಿದ್ದೀರಿ? ದುರ್ಗಾ ಪರಮೇಶ್ವರಿ ಊಟಕ್ಕೆ ಏನು ಮಾಡಿದ್ದೀರಿ? ಯಾರು? ಸದ್ಯಕ್ಕೋ ನನಗೆ ಕೋಪ ಬರ್ತಾ ಇದೆ. ನೆಟ್ವರ್ಕ್ ಇಶ್ಯೂ ತುಂಬ ಇದೆ ಇವಾಗ. ಸದ್ಯ ಅಲ್ಲ ಮಾರೆ, ನನ್ನ ಹೆಸರು ಸಂಧ್ಯಾ, ಅದಕ್ಕೆ ಸೊನ್ನೆ ಹಾಕಿ ಮಾರೆ ನನ್ನ ಗುಂಡಮ್ಮ. ಗುಂಡಮ್ಮ ಯಾರದೋ ಚಾನಲ್ಗೆ ಹೇಳಿದೆ ಇದ್ದೀನಿ. ಗುಂಡಪ್ಪ, ನಾನು ನನ್ನ ಲೈವಿಗೆ ಮೊದಲೇ ಇತ್ತು ನೀವು ಬರುವ ಮುಂಚೆ. ನಿನ್ನದೇ ಪೊಟ್ಟು. ಕಷ್ಟಕ್ಕ ಬೆಚ್ಚ ಹೊಚ್ಚಿ ಕೂಲಾಲೆ ಹಾಗೆ ತುಳು ಅರ್ಥ ಪೊಡೆ ಸೂರ್ಯಾಗ ಪ್ರಶ್ನಕ್ಕ ಚೆಲುವಾಗ ಚೂರಿ ನೀನು. ನಿನ್ನದೇ ನೆನಪು. ಆಯ್ಗ ಈರ್ನ ಲೈವ್ ಬರ್ತಂಡೆ ತುಳು ಬರ್ಪುಂಡು ಅಂತ ಅಂದೆ. ತುಳು ಬರ್ಪುಂಡೆ ಆ ಹೆಂಗೆ ಫುಲ್ಲು ಸಪೋರ್ಟ್ ಮಾಡಿದೆ ಮೋನ ಅಪ್ಪಿನೇಟ ಅಂದೆ. ಸಪೋರ್ಟ್ ಮಾಡಿದೆ ರೇ. ನಾನು ಎಣ್ಣೆ ಕುಡಿಯಲ್ಲ ಕ್ರಶ್. ಎಣ್ಣೆ ಕುಡಿಯುವಿಕೆಗೆ ನಾನು ಬಂದ ಮೇಲೆ ನೀನು ಯೂಟ್ಯೂಬ್ ಮುಖ ನೋಡಿದ್ದು. ನೀನೇ ಚಾನಲ್ ಮಾಡಿ ಇರಲಿಲ್ಲ ಗೊತ್ತಾದರೆ ನಾನು ಚಾನಲ್ ಮಾಡಿ ಇರಲಿಲ್ಲ ಅಷ್ಟೇ. ನೀನು ಜಗಳ ಮಾಡಿದ್ದೇಕೆ? ಕೃಷ್ಣಕ್ಕ ಕೇಳ್ತಾ ಇದ್ದಾರೆ ಸೂರ್ಯ ಅವರೇ. ಗುಂಡು, ನೀನು ಜಗಳ ಮಾಡಿದ್ಯಾಕೆ ಕೃಷ್ಣಕ್ಕನ ಜೊತೆಗೆ? ಗುಂಡಮ್ಮ, ನಾನೇ ಸೀನಿಯರ್. ಯಾರು ಸೀನಿಯರು? ನಾನು ನಿನಗೆ ಸಿಕ್ಕಿದ ಮೇಲೆ ನೀನು ಚಾನಲ್ ಮಾಡಿದ್ದು. ಲೈವಲ್ಲಿ ಅಳ್ತಿದ್ದೆ ಸುಮ್ಮನೆ. ಯಾರು ಈಗ ಸೀನಿಯರ್ ಯಾರು ಜೂನಿಯರ್ ಯಾರು? ಕೃಷ್ಣಕ್ಕನ ಸೂರ್ಯ? ಸೀನಿಯರ್ ಆಗಿ ಇಷ್ಟು ಗುಡ್ಡೆ ರಾಶಿ ಹಾಕಿದ್ದಿ. ಈಗ ಕೃಷ್ಣಕ್ಕಂದು ಮೋನ ಆಯ್ತಲ್ಲ, ಹಾಗಾಗಿ ಅವರೇ ಸೀನಿಯರ್ ಆತೆ ಕೃಷ್ಣಕ್ಕ. ಗುಂಡಮ್ಮ, ಊಟ ಆಯ್ತಾ? ಏನು ಊಟ ಇವತ್ತು? ಗುಂಡಣ್ಣ ಕೇಳ್ತಾ ಇದ್ದಾರೆ. ಊಟ ಆಗಿದೆ ಅಂತ ಗುಂಡಮ್ಮ ಹೇಳ್ತಾ ಇದ್ದಾರೆ, ಕೃಷ್ಣಕ್ಕ ಹೇಳ್ತಾ ಇದ್ದಾರೆ. ನಾನು ಒಂಜಿ ಬೈಜಿ ಗುಂಡು ಗೋಳಿ ಬಜೆ ಅವು ಬತ್ತನ ಲೈವ್ ಜನನೆ ಬೊರ್ಚಿರೆ.
ಅಂದೆ ಬಸಳೆ ಬಿಸಳೆ ಗೊಟ್ಟ ಜಗವೇ ಬಿಸಲೆ ಕೊಟ್ಟ ಜನನಿ ಆಗ್ಲೇ ಇಂಕಲ ಲಡೈ ಅಪ್ಪಿನ ಅಂದೆ ಕಿಲಾಡಿ ಗುಂಡಣ್ಣ ಮತ್ತೆ ಜಂಪಾದಿ ಜಂಪೈರ ಓಕೆ ಕ್ರಸ್ಟ್ ಅಕ್ಕ ಲೈವ್ ಎಂಡ್ ಮಲ್ಪ ಟೈಮ್ ಮಾಡತ್ತೆ ಥ್ಯಾಂಕ್ ಯು ಸೋ ಮಚ್ ಕ್ರಸ್ಟ್ ಅಕ್ಕ ಲೈವ್ಗೆ ಬರ್ತದೆ ಸಪೋರ್ಟ್ ಮಾಡ್ತೀನಿ ಅಂಚನೆ ಗುಂಡಣ್ಣಗ್ಲ ಥ್ಯಾಂಕ್ ಯು ಸೋ ಮಚ್ ಅಂಚನೆ ದುರ್ಗ ಸಿಗ್ಲ ಅಂಚನೆ ಎಮ್ ಎಚ್ ಕಿಂಗ್ಲ ಥ್ಯಾಂಕ್ ಯು ಸೋ ಮಚ್ ಬರ್ತದೆ ಹಿಂಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ಸ್ ಅವೇ ಕ್ರಸ್ಟ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಗುಂಡಮ್ಮ ಊಟ ಆಯ್ತಾ ಏನು ಊಟ ಇವತ್ತು ನಾನು ಸಪೋರ್ಟ್ ಮಾಡುವವರೆಲ್ಲ ಚಾನಲ್ ಮೂನು ಆಗಿದೆ ಸಾಕು ನನಗೆ ಅಷ್ಟೇ ಗುಡ್ಡೆ ಹಾಕಿ ಏನು ಮಾಡಬೇಕಾಗಿಲ್ಲ ಗುಂಡಮ್ಮ ಪಕ್ಕದಲ್ಲಿ ಇಟ್ಟರೆ ಸಾಕು ಅಷ್ಟೇ ಸದ್ಯ ಗುಂಡಮ್ಮ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತೀನಿ ಆಯಿತು ಗುಂಡಮ್ಮ ಊಟ ಆಯಿತಾ ಏನು ಸ್ಪೆಷಲ್ ಬಾಯ್ ನಾನು ಇದ್ದೀನಿ ಗುಂಡಮ್ಮ ಗುಡ್ ನೈಟ್ ಸೂರ್ಯ ಅವರೇ ನಾನು ಲೈವ್ ಎಂಡ್ ಮಾಡ್ತಾಯಿದ್ದೀನಿ ಗುಂಡಮ್ಮ ನಾನಿದ್ದೀನಿ ಹೋಗಿ ಕೇಳ ಒಕ್ಕಲಿಕ ಹೋಗಿ ಕೇಳು ಪಕ್ಕದಲ್ಲೇ ಐಡಿಯನತ್ತ ಉಂತೊಡೆ ರಾತ್ರಿ ನಿಕ್ಲಿಗೆ ಕೊಡ್ತಾ ಅಣ್ಣಂಚ ಹೋಗಿ ಕೇಳು ಪಕ್ಕದಲ್ಲಿ ಇದ್ದೇನಂತ ಕಷ್ಟಕ್ಕ ಹೇಳ್ತಾ ಇದ್ದಾರೆ ಒಂದಲೇ ಸೂಪರ್ ಅಂತ ಕಷ್ಟಕ್ಕ ಹೇಳ್ತಾ ಇದ್ದಾರೆ ಅಲ್ಲಿಗೆ ನೆಟ್ವರ್ಕ್ ಕುಚ್ಚಿಗೆ ಸೂರ್ಯ ಅಂಚಾದ ಮೆಸೇಜ್ ಬಂದಾಗ ಕಮೆಂಟ್ಸ್ ಬಂದ ನಮಗೆ ಲೇಟ್ ಆಗ್ತದೆ ಈರೆಂಗ ನಿದ್ರೆ ಇಂಕ ನಿದ್ರೆ ಬರ್ಪುಜಿ ಆಂಡ ಜನ ಇದ್ದೇರ ಕೈಕಂಚ ನಿದ್ರೆ ಬರ್ಪುಜಪ್ಪ ಜಗವೇ ರೂಪಸಿ ಸಂಧ್ಯೆ ಅಲ್ಲ ಮಾರೆ ನನ್ನ ಹೆಸರು ಸಂಧ್ಯೆ ಅದಕ್ಕೆ ಸೊನ್ನೆ ಹಾಕಿ ಮಾರೆ ಬೇಗ ಬೇಗ ಓದಲಿಕ್ಕೆ ಎಂತ ಉಂಟು ಅಂದ ಅರೆಗೆ ಹಾಗೆ ನೆಟ್ವರ್ಕ್ ಇಜ್ಜಿ ಅಂದಿಗೆ ನೆಟ್ವರ್ಕ್ ದಿಕ್ಕುಜಿಗೆ ನನ್ನ ಹೆಸರು ಸರಿ ಬರೇರಿ ಸೂರ್ಯ ಸದ್ಯ ಬೇಗ ಓದಿ ಅಂದು ಎಂತ ಮಾರ್ರೆ ಅದು ಸಂಧ್ಯಾ ನನ್ನ ಹೆಸರು ಸಂಧ್ಯಾ ಗುಂಡನ ನನ್ನ ಹೆಸರು ಸಂಧ್ಯಾ ನಿದ್ದೆ ಬರಲ್ವಾ ಗುಂಡಣ್ಣ ನೀನು ಯಾರ ಲೈವ್ಗೆ ಹೋಗಿದ್ದೀಯ
ಕಷ್ಟ ಸಂಧ್ಯಾ ಅಂದು ಸದ್ಯ ಸದ್ಯ ವರೆಪುಣ ಇಂಚಿನ ಸದ್ಯ ಸದ್ಯ ಎಂಡ ಪುದರ್ ಸಂಧ್ಯಾ ನುಂಗಿ ಹಾಕಬೇಡ ಅಂದು ನುಂಗಿ ಹಾಕಬೇಡ ನನ್ನ ಹೆಸರನ್ನು ನನ್ನ ಹೆಸರು ಕರೆಕ್ಟಾಗಿ ಹೇಳು ಸೂರ್ಯ. ನಾನು ಸದ್ಯ ಅಲ್ಲ, ನಾನು ಸಂಧ್ಯಾ. ಹೈಡಲ್ಲಿರುವವರು ಕಮೆಂಟ್ಸ್ ಹಾಕಿ, ಹೈಡಲ್ಲಿರಬೇಡಿ. ಲೈವಿಗೊಂದು ಲೈಕ್ ಕೊಟ್ಟು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮೇಲೆ ನೋಡು ಸಂಧ್ಯಾ ಶರದ್ ಅಲ್ಲಿದೆ, ನೀನು ಸದ್ಯ ಶರದ್ ಅಲ್ಲ ಹೇಳಿಟ್ಟೆ ಅಂದೆ. ಹೌದು, ಆಗದಿಂದ ಸದ್ಯ ಸದ್ಯ ಅಂತ ಹೇಳ್ತಾ ಇದ್ದಾರೆ. ಕಷ್ಟಕ್ಕ ತುಂಬ ಬೇಸರ ಆಗ್ತದೆ. ಖಾಲಿ 6 ಲೈಕ್. ಹೌದು, ಕಷ್ಟಕ್ಕೆ ಏನು ಮಾಡುವುದು. ಏನಾದರೂ ಕ್ಲೂ ಇದ್ದರೆ ನನಗೆ ಹೇಳಿ ಕಷ್ಟಕ್ಕ. ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಕಷ್ಟಕ್ಕ, ನಾನು ಫಾಲೋ ಮಾಡ್ತೇನೆ. ನಿದ್ರೆ ಬಂತ ಗುಂಡಮ್ಮ? ಬಾಯ್. ಗುಂಡಮ್ಮಗೆ ನಿದ್ರೆ ಬರಲಿಲ್ಲ, ಗುಂಡಪ್ಪಗೆ ನಿದ್ರೆ ಬರ್ತದ ಅಂತ. ನೀನು ನಿದ್ರೆ ಮಾಡುವ ಗಿರಾಕಿ ಅಲ್ಲ ಗುಂಡಮ್ಮ, ಗುಂಡಪ್ಪ. ಗುಂಡಪ್ಪ, ಮ್ಯಾಚ್ ಬಿಟ್ಟು ಹೇಗೆ ಲೈವ್ಗೆ ಬಂದೆ? ಮ್ಯಾಚ್ ತೂಪೇರಾರ ಜನರಿಂದ ಇಲ್ಲ ಎಕ್ಸ್ಟ್ರಾ ಮೊಬೈಲ್ ಇತ್ತಿನ ಲೈವ್ ಆನ್ ದಿಲೆ ಅಂದೆ. ಎಂತ ಇಜ್ಜಿ ಎಕ್ಸ್ಟ್ರಾ ಮೊಬೈಲ್ ಇಜ್ಜಿ WH ತಿಕ್ಕೊಂಡು ಕಮೆಂಟ್ ಪಾಡೋಡು ಅಂದು ಇಜ್ಜಿ ಅಂದೆ. ಎಂಟ ಇಜ್ಜಿ ಎಂಟ ಮೊಬೈಲ್ ಒಂಜಿ ಎಪ್ಪುನು. ನನ್ನ ಹಸ್ಬೆಂಡ್ ಇಜ್ಜಿರತ್ತೆ 6 ಬೊಂಬೆ ಉಪ್ಪುನು ಅಂಚದು ಇನ್ನ ಈಗಿನ ಒಂದು ಏಪ ಬೇರೆ WH 4000 ಅಂದು ಕರ್ಮದ ಈಡ ಅಂಚನೆ ಮಂತೊಂದಿತ್ತಿನ ಈಡ ಏತಿತ್ತು ಇಲ್ಲಡ ಮೊಬೈಲ್. ಈಡ ಏತು ಮೊಬೈಲ್ ಒಂದಿತ್ತಾರೆ ಕಷ್ಟಕ್ಕ.
ಓಕೆ ಬಂದ್ ಮಲ್ಪಲಿ ಏರ್ಲ ಇಚ್ಚಿರವೇ ಬನ್ನಿ ನಾನು ಬಂದ್ ಮಾಡ್ಕೊಡಕ್ಕೇನು. ಎಂಡ ಕೂಡ ಅಂಜೆಟ್ ಕಮೆಂಟ್ ಓದೊಂದಿದ್ದೆ ಈರ್ನ ಲೈವ್ ಫುಲ್ ಜನ ಇದ್ದೇರು ಇನ್ನು ಲೈವ್ ಫುಲ್ ಜನ ಇತ್ತೆ ಲೈವ್ ಮೊಬೈಲ್ ಮೆಸೇಜ್ ಸ್ಟಕ್ ಆವೊಂದಿತ್ತ ಮುಂದೆ ಸ್ಕಿಪ್ ಮಾಡ್ಕೊಂಡಿರ್ತಾರ ಎನ್ನ ಲೈವ್ ಡೈಲಿ 30 ಮಿನಿಟ್ ವಾಚ್ ಇತ್ತು ಹೆಂಗ್ ಅಂದೆ. 30 ವಾಚ್ ಅವರ್ ಡೈಲಿ ಮತ್ತೆ ಎನ್ನ ಇತ್ತೆ ವಾಚ್ ಅವರ್ ಸೋಚ್ಕೋಜತೆ ಅವು ಬೇನಾಗ್ತ 70 ಲೈಕ್ಸ್ ಅಂದೆ. ಗೋಳಿ ಬಜ್ಜಿ ಗುಂಡು ಬರ್ತೀರು ತುಳಿ ಹಾಯ್ ಪನೊಂದು ಹಾಯ್ ಗೋಳಿ ಬಜ್ಜಿ ಗುಂಡು ನಮಸ್ತೆ. ಜಗಳ ಗಲಾಟೆ ಉಂಡು ಮೂಲು ಜಗಳ ಗಲಾಟೆ ಇಲ್ಲ ಇಲ್ಲಿ ನಾವೇ ಮಾತಾಡೋದು. ಸ್ಟಕ್ ಆಪಿನೆಟ್ ಬೇತೆ ಮೊಬೈಲ್ ಓದೊಂದಿತ್ತೆ ಅಂದೆ. ನನಗೆ ಲವರ್ ಜೊತೆ ಮಾತಾಡೋದು ಇದೆ. ಗುಡ್ ನೈಟ್. ಓಕೆ ಗುಡ್ ನೈಟ್. ಗೋಳಿ ಬಜ್ಜಿ ಗುಂಡು ಬರ್ತೀರು ಗೋಳಿ ಬಜ್ಜಿ ಗುಂಡು ಹೆಂಗ್ ಕ್ರಾಸ್ಟಕ್ಕ ಇದ್ದಾರೆ ನೋಡಿ ಗೋಳಿ ಬಜ್ಜಿ ಗುಂಡು ಹಾಯ್ ಅಂತ ಹೇಳಿ ಕ್ರಾಸ್ಟಕ್ಕನಿಗೆ. ಲವರ್ ವೆಯ್ಟ್ ಮಾಡ್ತಾ ಇದ್ದಾಳೆ ಓಲಯ ತೋಜ್ಜ ನನ್ನ ಕರಿಯ. ಯಾರು ನಿಮ್ಮ ಲವರ್ ಗೋಳಿ ಬಜ್ಜಿ ಗುಂಡು? ಆಯ್ನ ಎನ್ನ ಲಡೈ ಮಂಗನ ಗೋಳಿ ಬಜ್ಜಿ ಗುಂಡು ಲೈವ್ಗೆ ಒಂದು ಲೈಕ್ ಕೊಡಿ. ಎಕಡೆ ಬೈದೈತೆ ಬೇತೆ ಲೈವ್ ಮುಗಿತೆ ಬೆಳಗ್ಗೆ ಮಾತಾಡಲ್ಲ ಅವಳು ಅಪ್ಪ ಬಿಡಲ್ಲ ಅದಕ್ಕೆ ರಾತ್ರಿ ಮಾತಾಡೋದು ನಾವು. ಓಕೆ ಕಂಟಿನ್ಯೂ ಗುಂಡಪ್ಪ. ಆಯ್ನ ಮ್ಯಾಚ್ ಕರ್ಮದ RCB ವಿನ್ ಆಂಡು ಆವಾಡು RCB ವಿನ್ ಆಂಡು ಎಂಕ್ಲೆಲ್ಲ ಬಾರಿ ಖುಷಿ RCB ವಿನ್ ಆಯ್ನ.
Engo porpera. Dade ಕಷ್ಟಕ್ಕ. ಆನೆ ಮರಿ ಬಂತು, ಆನೆ ಮರಿ ಬಂತು, ಕೋಳಿ ಪಜೆ ಗುಂಡುವ. ಅಯ್ಯೋ ದೇವ. ರಾಷ್ಟ್ರ ಆಂಟಿ ಮಲಗಿಲ್ವಾ ನೀವು? ರಾಷ್ಟ್ರಕ್ಕ ಮಲಗಲಿಲ್ಲ. ನಿಮಗೆ ವೇಟ್ ಮಾಡ್ತಾ ಇದ್ರು ಗೋಲಿ ಬಜೆ ಗುಂಡು ರಾಷ್ಟ್ರಕ್ಕ. ಗುಂಡು ಅಂಕಲ್ ನಿನಗೆ ಐವಾಸಲ್ಲಿ ಹುಡುಗಿ ಬೇಕು. ನಾನು ಲಟ್ಟ ಜವನೆಗೆ. ಈ ವಯಸ್ಸಲ್ಲಿ ಹುಡುಗಿ ಬೇಕಾ? ಓಕೆ, ನಾನು ಲಟ್ಟ ಜವನೆಗೆ. ಲಟ್ಟ ಹತ್ತು ಪೊರತ್ಗೆ. ಅಯ್ಯೋ ಗೋಳಿ ಪಜೆ ಗುಂಡು ಪೊರತಾತರ್ಗೆ ಇರ್ಪೋ ಲಟ್ಟ ಜವನೆ ಅಲ್ಲ ಅಂತೆ. ಗುಜುರಿಗೆ ನಿನ್ನ ಹೊಟ್ಟೆ ಹೋರಿ ನಿನ್ನ ಫಿಗರ್ ನೋಡಿ. ನಿನಗೆ ಹೊಟ್ಟೆ ಊರಿ ನನ್ನ ಫಿಗರ್ ನೋಡಿ ಅಲ್ಲ. ಅವರಿಗೆ ಹೊಟ್ಟೆ ಊರಿ ಇಲ್ಲ ಮಾರ್ರೆ, ಅವರಿಗೆ ಎಂತಕ್ಕೆ ಹೊಟ್ಟೆ ಊರಿ ಅಲ್ಲ ಕಷ್ಟಕ್ಕ. ನಿನ್ನ ಫಿಗರಿಗೆ ಅದು ಸಿಂಟೆಕ್ಸ್ ಟಾಂಕಿಗೆ. ಸಂಧ್ಯಾ ಅವರೇ ಹೈಡ್ ಮಾಡಿ. ಯಾರನ್ನು ಹೈಡ್ ಮಾಡೋದು? ಕ್ರಾಸ್ ಟಾಕನ್ನು ಹೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅವರೇ. ನನ್ನನ್ನು ಹೈಡ್ ಮಾಡಲ್ಲ, ನಿನ್ನನ್ನು ಹೈಡ್ ಮಾಡಲ್ಲ, ಬೇರೆನೇ ಹೈಡ್ ಮಾಡ್ತೀರ. ಅಕ್ಷಿತಾ ಸಂದೀಪ್ ಹಾಯ್. ಗೋಳಿ ಪಜೆಗುಂಡು ಕ್ರಾಸ್ಟ ನನ್ನ ಮರ್ಯಾದೆ ತೆಗಿಬೇಡ. ಕ್ರಾಸ್ಟಕ್ಕ ಇರಡಿತ್ತ ಹೈಡ್ ಮಲ್ತೇರು ಗುಂಡನ್ನ. ಗುಂಡು ನಿತ್ತ ಹೈಡ್ ಮಲ್ತನ ಅದೇ ಕ್ರಾಸ್ಟಕ್ಕ. ನಿನಗೆ ಮರ್ಯಾದೆ ಉಂಟಾ ಆನೆ ಮರಿಗೆ? ಅಯ್ಯೋ ಗೋಳಿ ಪಜಿ ಗುಂಡು ಕಷ್ಟಕ್ಕ ಕೇಳ್ತಾ ಇದ್ದಾರೆ, ನಿನಗೆ ಮರ್ಯಾದೆ ಉಂಟಾ? ಅಯ್ಯೋ ಗೋಳಿ ಪಜೆ ಗುಂಡು ಅಳ್ತಿದ್ದಾನೆ. ಬುಲಿಪೋಚಿ ಗುಂಡು ಗುಂಡು ಬುಲಿಪೋಚಿ.
ನನಗೆ ಯಾಕೆ ಇಷ್ಟು ನೋವು ಕೊಡ್ತಿದ್ದೀರಾ? ನಿನಗೆ ಬುಲಿಪೋಚಿ ಗುಂಡಣ್ಣ ಗುಂಡಣ್ಣ ಬುಲಿಪೋಚಿ ಅಕ್ಷಿತಾ ಹಾಯ್ ಒನ್ ಮೆಸೇಜ್. ನಾನು ದಪ್ಪ ಇರೋದು ತಪ್ಪ? ನೀವು ದಪ್ಪ ಇರೋದು ತಪ್ಪಲ್ಲ, ಅದು ಪ್ರಕೃತಿಯ ನಿಯಮ. ದಪ್ಪ ಇರುವವರು ದಪ್ಪನೇ ಇರ್ತಾರೆ. ನನಗೂ ಒಂದು ಅರ್ಥ ಮಾಡಿಕೊಳ್ಳಿ. ಹೌದು ಗೋಳಿಪಜೆಗುಂಡು, ನಿನಗೂ ಒಂದು ಮನಸ್ಸಿದೆ. ಗುರುಸೆಟ್ರು ఒక వనస అండి వనస ఆతండు ఇర్నాండు సెట్రు వనసు పూరా క్లీగ్లా హాయ್ ಪನೊಂದುಲ್ಲೆರ್ ಸೆಟ್ರು ಲೈಕ್ ಕೊರ್ಲಿ ಸೆಟ್ರೆ. ಗುರು ನಿನ್ನ ಕೃಷ್ಣ ಆಂಟಿ ಇದ್ದಾರೆ ನೋಡು. ನನ್ನನ್ನು ಬಿಟ್ಟು ಬಿಡು ಮಾರಯ್ಯ. ಕುರ್ಸ್ ಹೇಳ್ತಾ ಇದ್ದಾರೆ ಗೊಂಡು ನಿನಗೆ ಅಧಿಕ ಪ್ರಸಂಗ ಬೇಡ. ಗುರು ನಿನ್ನನ್ನೇ ಕೇಳ್ತಾ ಇದ್ರು. ಅವರು ಯಾರು ಕೇಳ್ತಾ ಇದ್ರು ಗುರುವನ್ನು? ಗುರು ಸೆಟ್ಟದಾನೆ ಲೇಟ್ ಲೈವ್ಗೆ ಬಂದಾಗ ಬ್ಯುಸಿ. ಗುಂಡನ ಹುಡುಗಿ ಯಾರು? ಗುಂಡನ ಹುಡುಗಿ ಗುರು ಅಣ್ಣವ? ಗುರು ಸೆಟ್ರ? ಗುರು ಮತ್ತು ಕೃಷ್ಣ ನೀವು ಒಂದಾಗಬೇಕು. ಜಗಳ ಯಾಕೆ ನಿಮ್ಮ ನಡುವೆ? ಎನ್ನ ಇತ್ತೆ ಫ್ಲೈಟ್ ಲ್ಯಾಂಡ್ ಆಯಿನಿ. ದೂರ போతారు. ದೂರ போಯಾರು. ಊರು ಬರ್ತಾರ. ಕೃಷ್ಣ ಅವರ ಬೇರೆ ಲೈವಲ್ಲಿ ಗುರು ಬಂದಿಲ್ವಾ ಅಂತ ಕೇಳಿದೆ. ಡಿಲೀಟ್ ಒಳ್ಳೆ ಒಂಜಿ ಮೀಟಿಂಗ್ ಉಂಡು. ಓಕೆ, ನಾನು ಕೇಳಿಲ್ಲ. ಇತ್ತೆ ಪಕ್ಕ ಒನಸಾಡೇನ ಸೆಟ್ರ? ಗುರು ಮೀಟಿಂಗ್ ಒಪ್ಪುನಾಗ ಟೈಟ್ ಆವೋಲಿಯ ನಿಕ್ಲೆಗ್ ಗುರು ಇಜ್ಜಿ ನನ್ನ ರೂಮಿಗೆ ಪೋಡು ಬಕ ಇತ್ತ ಓಲುಲ್ಲಾರು ಕಾರಡು ಒಂದಿಟ್ಟು ಕಾರಡುಲ್ಲಾರಾ ಪೋಂದುಲ್ಲಾರ ರೂಮಿಗೂ పరందు గెతొందు విదే దక్కిరు అంది ఈరే పంపినట్ట 24 hours పరందు ఎక్కువ ఇక్కడికే ఉన్నారు. ಏರ್ಪೋರ್ಟೋಡು ಕಾತೊಂದು ಲೆಕ್ಕ ಕ್ಯಾಬ್. ಓಕೆ, ನನ್ನ ಪೋದು ಒನಸ ಹೊಡೀರ್ನಾ ಬೊಕ್ಕ ಯಾಪಲ ಟೈಟ್ ಉಪ್ಪುವರು ಮೀಟಿಂಗ್ ಯಾಪ ಬೊಕ್ಕ ಅಂದ್
ಗುಂಡು ನಿನಗೆ ಬೇಕಾ ಗುಂಡು ಕಷ್ಟಕ್ಕೆ ಇನ್ನೊಂದುಳ್ಳೆ ಗುಂಡು ನಿನಗೆ ಬೇಕಾ ಅತ್ತ ಅರ್ಲ ಸೆಟ್ರು ಪಂಪಿರತೆ ಅಪ್ಪಲ ಪರೊಂದೆ ಪುರಂದು ഞാൻ ബാംഗ്ലൂർ ഇത്തൻ്റെ പറപ്പെ ಬಿದೈ ಆಪುಜಿ ಓಕೆ ಅಪ್ಪಾಗ ಬುಡ್ರೆ ಆಪುಂಡತೆ ಇರೆಗ್ ಅಂಚೆನೆ ಬ್ಯಾಂಗ್ಳೂರ್ ಇತ್ತನಲ್ಲ ಬುಡೋಡತಿ ಕ್ರಾಷ್ಟ ನಿನ್ನ ಗುರು ಜೊತೆ ಮಾತಾಡು ಸ್ವಲ್ಪ ಕ್ರಾಷ್ಟಗ ಗುರುಡ ಪಾತರು ಜರ ದಾನೆ ಕ್ರಾಷ್ಟಕ್ಕ ಗುಂಡು ನಿನಗೆ ಏನು ಸಮಸ್ಯೆ ಫ್ಲೈಟ್ ಲ್ಯಾಂಡ್ ಆಂಡ ಗುರು ಗುಡ್ಡನ್ನಕ್ಕೆ ಏನಂದ್ರೆ ಗುಂಡು ನಿನಗೆ ಹುಚ್ಚ ಮರೆಯ ಗುರು ಸೆಟ್ರೆ ಹಾಯ್ ಅಂತ ಕ್ರಾಷ್ಟಕ್ಕೆ ಹೇಳಿದ್ರು ಹಾಯ್ ಕ್ರಾಷ್ಟ ಮ್ಯಾಮ್ ಅಂತ ಗುರು ಸೆಟ್ರೆ ಹೇಳ್ತಾ ಇದ್ದಾರೆ ಎಂಕು ಕೋಪ ಇಜ್ಜಿ ಎರಡಲ ಕ್ರಾಷ್ಟಕ್ಕ ಕೋಪ ಇಜ್ಜಿ ಎರಡಲ ಯಾವ ಗುಂಡು ಪನೊಂದುಲ್ಲೆರ್ ಕ್ರಾಷ್ಟಕ್ಕ ಗುರು ಮ್ಯಾಮ್ ಅಲ್ಲ ಇದು ಆಂಟಿ ಎಂಕಲೆಗ್ಲ ದಾಲ ಬೇಜಾರಿಜ್ಜಿ ನಿದ್ರೆದ ನೆರೆದನ ಪೊಕ್ಕಡೆ ಸಯ್ಯೊಚ್ಚ ಬಾರಿಸಕಿ ಗುರು ನಿನಗೆ ಯಾಕೆ ಮಾರೆ ನಾನು ಹೇಗೆ ಬೇಕಾದರೂ ಕರಿತೀನಿ ಗುಂಡಣ್ಣ ನಿನಗೆ ಯಾಕೆ ಬೇಕು ನಾನು ಹೇಗೆ ಬೇಕಾದ್ರೆ ಗುರು ಇರ್ನ ಮಸ್ತ್ ಕೇನುವೆರು ಕ್ರಾಷ್ಟ ಇತ್ತೆ ಮೂಲು ನಾಟಕ ಮಲ್ಪುವೆರು ಗುರು ನಿನ್ನ ಜಗಳ ಸರಿ ಮಾಡಲು ಬಂದೆ ನನಗೆ ಬೈತೀಯ ಜಗಳ ಎಂತಕ್ಕೆ ಮಾರ್ರೆ ಗುಂಡು ಬ್ಲಾಕ್ ಮಾಡುವೆ ನಿನ್ನನ್ನು ಏನನ್ನು ಏನಕ್ಕೆಂದರೆ ಯಾನು ದಗದು ಪೋತೇನ ಮಾರ್ರೆ ಕ್ರಾಷ್ಟ ಮಾತಾಡಬೇಡ ಗುರು ಹತ್ರ ಓಕೆ ಅಪ್ಪ ಪಾತೆರು ಜೇರೆ ಗುಂಡಣ್ಣ ಕೋಳಿಪೇಟೆ ಗುಂಡಾಕುಲು ತಾನೇ ಪಾತೆರು ಜೇರೆ ತಾನೇ ಗುರು ಸೆಟ್ರೆ ಪಾತೆರು ಜಾರು ಕಷ್ಟ ಅಕ್ಕಡ ಗುಂಡು ಪಾತೆರ್ನತೆ ಏನನೇ ಇಂಚ ಪಾತೆರು ಅತ್ತೆ ಆರು ಪನ್ನೀರತ್ತೆ ಐಕ್ಯಂಗೆ ಹೆಂಗದ ಹೆಂಗೊತ್ತು ಚಿನಿ ಕನ್ನಡಾದ ವಿಷಯ ಕ್ಯಾಬ್ ಬತ್ತಂಡೆ ಗುರು ಸೆಟ್ರೆ
15 मिनट सो जाऊँ ಅಂತೆ. ಗುರು 90 ಹಾಕಿ ಮಲಗುಗೆ. ಇಲ್ಲ ಗುರು ಇವತ್ತು ಹಾಕೋದಿಲ್ಲ. ಅದೇ ಸೆಟ್ರೆ ಇನಿ ಪಾಡು ಜರತೀರಿ 90. ಕಷ್ಟ ಅವರೇ ಸಾರಿ, ತಮಾಷೆಗೆ ಮಾತಾಡಿದೆ. ಕಾರ್ ಬತ್ತದಾತಂದೆ ಇಜ್ಜಿನ ಪಾಡ್ದುವೆ. ಬಾರ್ ಬಂದ ಆತಂದೆ ಇಜ್ಜಿನ ಪಾಡ್ದುವೆಗೆ. ಸಾರಿ ಓಕೆ. ಇನಿ ಪಾಡೊಚ್ಚಿ ಇನಿ ಮನ್ಪಂದೆ ಜಿಪ್ಪುಲಿ ಆಪುಂಡ ತೊಲಿ ಜೆಪ್ಪರೆ ಅದೇ ಗೋಳಿ ಪಜ್ಜೆಗೊಂಡು. ಗುರು ನೀನು ಅಷ್ಟು ದೊಡ್ಡ ಕುಡುಕ ಯಾಕೆ ಆದಿ? ನಿನ್ನ ಸಾರಿ ಬೇಡ, ನಿನ್ನ ಸಾರಿ ಈರ್ನ ಸಾರಿ ಬರ್ಚಿಯೇ ಗೋಳಿ ಬಜ್ಜೆಗೊಂಡು ಈರ್ನ ಸಾರಿ ಅಲ್ಪ ಗೋಡೆಗೆ ಪಾಡ್ಲಿ ಎಂಗ್ ಪಾಡೆಂದೆಲ ಜೆಪ್ಪುಡು ಆಪುಂಡು. ಪಾಡಂದೆಲ ಜೆಪ್ಪರೆ ಆಪುಂಡ ಬಕದಾಯ್ಕೆ ಪಾಡುನು. ಗೋಳಿಪ್ಪಜ್ಜೆಗೊಂಡು ಕಷ್ಟ ಕ್ಷಮಿಸಿ ಬಿಡು ಒಮ್ಮೆ. ಯಾರನ್ನು ಕ್ಷಮಿಸಿ ಬಿಡಬೇಕು? ಖುಷಿಗೆ ಕುಡಿಯೋದಕ್ಕೆ ಸಂಧ್ಯಾ ಶಿಶುಗುಂಡು ಎಂಕ್ ಲೈವ್ಡು ಒಂತೆರ ಬುಡ್ಪುಜೆದೆ. ಕಷ್ಟಕ್ಕನ ಒಂತೆರ ಬುಡ್ಲೆ ಮಾರೆ ಗುಂಡು. ಬಜಿ ಕಿರಿಕಿರಿ. ಗುರು ಕಷ್ಟ ಹತ್ರ ಮಾತಾಡಬೇಡ. ಓಕೆ ನೀವು ಮಾತು ಬಿಟ್ಟು ಬಿಡು. దాయి మీరు కూడా పాతెర పనిపిల్ల మీరే కూడా పాతెరొచ్చి పనిపిల్ల మీరే ಯಾನು ಪೋಪೆ ಪೊಕ್ಕಡೆ ಏನನ ಸುರಿದು ಲಡಾಯಿ ಸ್ಟಾರ್ಟ್ ಆಪುಂಡು ಇತ್ತೆ ಬಾಯಿ ಯಾನು ಬರ್ಪೆಗೆ ಸೆಟ್ರೆ ಪೋಪಿನ್ ತುಲೆ ಸೆಟ್ರನ ಕ್ಯಾಬ್ ಬರ್ತನಂದ ಪೋಪೆ ಪನ್ಪಿನ್. ಗುರು ನಿಲ್ಲು. ಕ್ಯಾಬ್ ಬರೆರೆ ಪೊರ್ತುಂಡೆ ಆಯೆ ಮೆಂಟಲ್ ಮಂಜ ಏರು ಗೋಳಿಪಜೆ ಗುಂಡುವೆ. ನಿನ್ನನ್ನು ಸರಿ ಮಾಡಲು ಬಂದು ನಾನು ಕಷ್ಟ ಅವರ ಜೊತೆ ಜಗಳ ಮಾಡಿದೆ. ಅಯ್ಯೋ ದೇವ. ಕ್ಯಾಬ್ ಡ್ರೈವರು ಗುರು ಈರ ಕ್ಯಾಬ್ದ ಡ್ರೈವರ್ ಗುರು ಈರ ಆರು ಕ್ಯಾಬ್ ಕಾತೊಂದುಳ್ಳಿರಿ. ನನಗೆ ಮತ್ತೆ ಕೃಷ್ಣ ಮ್ಯಾಮ್ ಜೊತೆ ಏನು ಬೇಜಾರಿಲ್ಲ. ನೀನು ಸುಮ್ಮನೆ ಗಲಾಟೆ ಮಾಡ್ತೀಯ. ಸೆಟ್ರೆ ಅವು ಅರ್ಪಿತ ಪಂಡೆ ಏರಿಗೆ ಗುರು ನನ್ನನ್ನು ಕೂಡ ಗುಂಡು ಸರ್ಕಾರಿ ಪ್ಲೀಸ್.
ಗುಂಡು ನೀನು ಹೇಗೆ ಹಸವಾಗಿದ್ದೀಯ ಅಂದದ್ದು. ಗುಂಡು ಸರ್ ಹೇಳಿ, ಗುಂಡು ಸರ್ ಪನೀರ್ ತುಳಿ ಗೋಳಿಪಜೆ ಗುಂಡು ಸರ್ ಹೇಳಿ, ಗೋಳಿಪಜೆ ಗುಂಡು ಸರ್ ಅಂತ ಹೇಳಿ ಗುರು ಅವರೇ. ಆಶಾವಾದಿ ಅಂದದ್ದು. ವಾ ಮಾರ್ರೆ, ವಾ ಮಾರ್ರೆ. ಅಯ್ಯೋ, ಗೋಳಿಪಜೆ ಗುಂಡು ಸರ್ ಹೇಳಿ, ಗೋಳಿಪಜೆ ಗುಂಡು ಸರ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ಸೆಟ್ರ್, ಗುರು ಸೆಟ್ರ್. ಎಂಬೆನಟ್ಟಿಗೆ ಸೇರಿದ್ಯಾ ಅನ್ನ ಮರಳಿದ್ಯಾಪೆ. ನನಗೆ ಸರ್ಕಾರದ ಮೊದಲ ಜನ ನೀವೇ. ಅಳಬೇಡಿ ಗುಂಡು, ಗುಂಡು ಅಳಬೇಡಿ. ಟವಲ್ ಬೇಕಾ ಕಣ್ಣೀರು ಒರೆಸಲಿಕ್ಕೆ? ಒಚ್ಚರೆ ಟವಲ್ ಬೋಡೆ. ಗುಂಡು ಗುಂಡು ಸಾರು ನಮಸ್ತೆಗೆ ಎಲ್ಲರೂ ಓ ಗೋಳಿಪಜೆ ಅಂತ ಕರೆದಾಗ ಎಷ್ಟು ನೋವಾಗುತ್ತೆ. ಅರೆಗೊಂಜಿ ಟವಲ್ ಕೊರಲೆ ಮಾರೆ ಪಾಪ ಕಣ್ಣೀರು ನೀರು ಅರಿಯೊಂದುಂಡು ಬಕೆಟ್ ದೀವೊಡಾಪುಂಡು. ಗೋಳಿಪಜೆ ಸರ್ ಊಟ ಮಾಡಿದ್ರ ನೀವು? ದೇ ಸೆಟ್ರಿ ಏತು ಶೋ ಕುಡಿಕೇನೊಂದುಳ್ಳೇರು. ಊಟ ಮಾಡಿಲ್ಲ ಹಸಿವಿಲ್ಲ. ಊಟ ಮಾಡಿಲ್ಲ ಹಸಿವಿಲ್ಲಗೆ. ಊಟ ಮಾಡಿ, ಇಲ್ಲದ್ರೆ ನಿಮ್ಮ ಒಂದು ಫಿಗರ್ ಕಡಿಮೆ ಆಗ್ತದೆ. ಊಟ ಮಾಡಿ ಗೋಳಿಪಜೆ ಗುಂಡು. ಫಿಗರ್ ಮೇಂಟೈನ್ ಮಾಡಿ ಊಟ ಮಾಡಿ ಸರಿ. ಗೋಳಿಪಜೆ 9 ಗಂಟೆ ಚಿಕನ್ ನೂಡಲ್ಸ್ ತಿಂದು ಬಂದಿದ್ದಷ್ಟೇ. ಊಟ ಮಾಡಿ ಗೋಳಿಪಜೆ ಸರ್. 9 ಗಂಟೆ ನೂಡಲ್ಸ್ ತಿಂದೆ ಮತ್ತೆ ಎಂತಕ್ಕೆ ಇನ್ನು ಊಟ? ಗೋಳಿಪಜೆ ಗುಂಡು ಸಾಕು. ಫಿಗರ್ ಮೇಂಟೈನ್ ಮಾಡಿ ಗೋಳಿಪಜೆ ಗುಂಡು. ನೂಡಲ್ಸ್ ಅದು ಊಟದ ಲೆಕ್ಕಕ್ಕೆ ಬರಲ್ವಾ ಬಾಯ್. ಎನ್ನ ಕ್ಯಾಬ್ ಬರ್ತನು. ಗುಡ್ ನೈಟ್ ಹಾಲ್. ಗುಡ್ ನೈಟ್ ಸೆಟ್ರೆ. ಬಾಯ್. ವನಸ್ ಮಲ್ತ ಜೆಪ್ಪುಲಿ ಏ ಪರೀಟನಿಯ ಸೆಟ್ರೆ ದಿಲ್ಲಿರ್ದು. ಗುಡ್ ನೈಟ್ ಗುಂಡು ಗೋಳಿಪಜೆ ಗುಂಡು. ಬಾಯ್ ಬಾಯ್ ಯಾನ್ ಪೋಪೆ. ಓಕೆ ಕೃಷ್ಣಕ್ಕ ಬಾಯ್. ಗುಡ್ ನೈಟ್ ಕೃಷ್ಣಕ್ಕ. ಗುಡ್ ನೈಟ್ ಬಾಯ್. ಬಾಯ್ ಯಾನ್ಲ ಬರ್ಪೆ. ಓಕೆ ಥ್ಯಾಂಕ್ ಯು ಕೃಷ್ಣಕ್ಕ. ಥ್ಯಾಂಕ್ ಯು ಗೋಳಿಪಜೆ ಗುಂಡು ಸರ್. ಥ್ಯಾಂಕ್ ಯು ಗುರು ಸೆಟ್ರೆ. ಮತ್ತು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.